ದುರಂತ ಪರೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್ ವೀಕ್ಷಕರೇ, ಈ ಬಾರಿ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದೆಯಾ ಅನ್ನುವಂಥದ್ದು ಮಕ್ಕಳದು 1,75,000 ಮಕ್ಕಳ ಸಾಧಾರಣ ಇದರಲ್ಲಿ ಕೂತ್ಕೊಂಡಿದ್ದ ಎಕ್ಸಾಮಿಗೆ. ಅದು ಎಕ್ಸಾಮ್ ಪೇಪರದ್ದು ಸೆಕ್ಯೂರಿಟಿ ಉಂಟಾ ಇಲ್ಲ, ಯಾವಾಗಲೂ ಒಂದು ಟೈಮ್ ಆಯಿತು ಅದು ತಪ್ಪಿತ್ತು, ಸೆಕೆಂಡ್ ಟೈಮಿಗೆ ಸಹ ಹಾಗೆ ಆಗಿದ್ದಂದ್ರೆ ಅದು ಎಂತ ಸೆಕ್ಯೂರಿಟಿ ಇಲ್ಲ. ಅದೇ ನಾನು ಆಲೋಚನೆ ಮಾಡೋದು. ನಮ್ಮದು ಮಿಸ್ಟೇಕ್ ಇರೋದು ಅಲ್ಲಿ PU ಬೋರ್ಡ್ ನಾವು ಫಸ್ಟ್ ಅಲ್ಲಿಂದ ಅವರನ್ನು ತೆಗೆದು ಬಿಸಾಡಿ. ಇದು ಒಂದು ಪೇಪರ್ ಲೀಕ್ ಆಗೋದು ವಿಷಯ ಅಲ್ಲ, ಎಲ್ಲ ಪೇಪರ್ ಲೀಕ್ ಆಗ್ತುಂಟು. ಕೆಮಿಸ್ಟ್ರಿ ಎಲ್ಲ ಪೇಪರ್ ಎಕ್ಸಾಮ್ ಮಾಡಲಿ. ಅಲ್ಲಿರೋ ಡೈರೆಕ್ಟರ್ ಮತ್ತು ಅಲ್ಲಿರೋ ಮಿನಿಸ್ಟರ್ ಇದ್ದಾರ ರಿಸೈನ್ ಮಾಡಬೇಕು, PU ಬೋರ್ಡ್ ಚೇಂಜ್ ಆಗಬೇಕು. 1.7 ಲಕ್ಷ ಜನರು ಬರೀತಿದ್ದಾರೆ ಸರ್, ಅವರ ಭವಿಷ್ಯ ಏನಾಗಬೇಕು ಹೀಗೆ ಮಾಡಿದರೆ? ನಮಗೆ ನ್ಯಾಯ ಬೇಕು, ಸರಿಯಾದ ಅವ್ರು ಹೇಳಬೇಕು ಹೀಗೆ ಆಗ್ತುಂಟು, ಯಾರೆಲ್ಲ ಲೀಕ್ ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡಬೇಕು ಸರಿಯಾಗಿ. ನಮಗೆ ತೋರಿಸಬೇಕು ಏನು ಶಿಕ್ಷೆ ಕೊಟ್ಟಿದ್ದಾರೆ ಅಂತ. ಆದರೆ ಅದಾದ್ಮೇಲೆ ನಾವು ಎಕ್ಸಾಮ್ ಬರಲಿಕ್ಕೆ ಒಪ್ಪುತ್ತೇವೆ. ಈಗ ಇದಕ್ಕೆ ಯಾರು ಹೊಣೆ? ಸರ್ಕಾರ ಹೊಣೆಯ, ಮುಖ್ಯಮಂತ್ರಿ ಹೊಣೆಯ, ಇಲಾಖೆಯ ನಿರ್ದೇಶಕರು ಹೊಣೆಯ, ಅಥವಾ ಪ್ರಶ್ನೆ ಪತ್ರಿಕೆಯನ್ನು ಗೌಪ್ಯವಾಗಿ ಇಡಬೇಕಾದಂತಹ ಪ್ರಶ್ನೆ ಪತ್ರಿಕೆಯ ಆ ಒಂದು ಸಂರಕ್ಷಣಾ ಸಮಿತಿ ಇದೆ ಅಲ್ಲ, ಅದು ಹೊಣೆಯ ಅಂತ ನಮಗೆ ಇದಕ್ಕೆ ಉತ್ತರ ಬೇಕು. ನಾನೊಬ್ಬ ಮಕ್ಕಳ ಪೋಷಕನಾಗಿ ಮತ್ತು ಒಬ್ಬ ಉಪನ್ಯಾಸಕನಾಗಿ ಈ ಪರೀಕ್ಷೆಯ ಕೆಲಸಗಳನ್ನು ಮಾಡುವಂಥ ಒಬ್ಬ ಜವಾಬ್ದಾರಿಯುತ ಒಬ್ಬ ಅಧಿಕಾರಿಯಾಗಿ ನಾನು ಇವತ್ತು ಕೇಳ್ತಾ ಇರುವಂಥದ್ದು, ಶಿಕ್ಷಣ ಇಲಾಖೆ ಈ ರೀತಿ ಸೋರಿಕೆ ಆದರೆ ಇದು ಏನು ಮರಳು ಮಾಫಿಯಾದ ಥರ ಇಲ್ಲಿಯೂ ಕೂಡ ಮರಳು ಮಾಫಿಯಾ ನಡೀತಾ ಇದೆಯಾ? ಸರ್ಕಾರ ಅದಕ್ಕೆ ನಮಗೆ ಈಗ ಸಮಾಧಾನದ ಮಾತುಗಳನ್ನು ಹೇಳಬೇಕು. ಮಕ್ಕಳ ಮಾನಸಿಕ ಯಾವುದೇ ಒತ್ತಡಕ್ಕೆ ಅವರು ಪರಿಹಾರವನ್ನು ಕೊಡಬೇಕು. ಇದರಿಂದ ಎಷ್ಟೋ ಮಕ್ಕಳ ಜೀವಹಾನಿ ಆಗುವಂತಹ ಸಂಭವ ಇದೆ, ಅಥವಾ ಮಕ್ಕಳ ಮಾನಸಿಕ ಸ್ಥಿತಿಯೇ ಅಸಮತೋಲನ ಆಗುವಂತಹ ಸಂಭವ ಇದೆ. ಇದಕ್ಕೆ ಉತ್ತರ ಕೊಡಬೇಕಾದವರು ಯಾರು ಎನ್ನುವಂಥದ್ದು ನಮ್ಮ ಪ್ರಶ್ನೆ. ಇದಕ್ಕೆಲ್ಲದಕ್ಕೆ ನಮ್ಮದು ಕರ್ನಾಟಕದ ಎಜುಕೇಷನ್ ಮಿನಿಸ್ಟರ್, PU ಬೋರ್ಡ್ ಎಲ್ಲ ನಮಗೆ ಆನ್ಸರ್ ಸಿಗಬೇಕು. ನಾವು ಮುಂದೆ ಎಕ್ಸಾಮ್ ಬರೀಬೇಕಾ ಅಥವಾ ಮೊದಲಿದೆ ಫಸ್ಟ್ ಎಕ್ಸಾಮ್ ಆದ ನಮಗೆ ಕನ್ಸಿಡರ್ ಮಾಡ್ತಾರೆ, ಎಲ್ಲದಕ್ಕೆ ಆನ್ಸರ್ ಬೇಕು. ಅದಕ್ಕಾಗಿ ಏನು ಮಾಡ್ತಾರೆ ಗೊತ್ತಿಲ್ಲ, ನಮಗೆ ಎಕ್ಸಾಮ್ಗೋಸ್ಕರ ನಮಗೆ ನ್ಯಾಯ ಬೇಕು. ನಾವು ಮತ್ತೊಮ್ಮೆ ಓದಲಿಕ್ಕೆ ರೆಡಿ ಇಲ್ಲ, ಎಷ್ಟು ಸಲ ಓದಬೇಕು? ಸಪ್ಲಿಮೆಂಟರಿ ಒಂದು ಗ್ಯಾರಂಟಿ, ಒಂದು ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಅಥವಾ ಎಕ್ಸಾಮೇ ಬೇಡ ಸಪ್ಲಿಮೆಂಟರಿ ಬರ್ತೇವೆ. ನಾವು ಫೇಲ್ ಆಗಿ ಫ್ರೆಶರ್ ಅಂತ ಇರೋದಿದ್ರು ಪರವಾಗಿಲ್ಲ, ನಮ್ದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸೆಕೆಂಡ್ ಟೈಮ್ ಎಂಟ್ರಿ ಅಂತ ಇದ್ರು ಪರವಾಗಿಲ್ಲ, ನಾವು ಸೆಕೆಂಡ್ ಟೈಮ್ ಎಕ್ಸಾಮ್ ಬರ್ತೇವೆ. ಸಪ್ಲಿಮೆಂಟರಿ ಬರುತ್ತೆ. If they can't keep a hold of the papers once, what's to say there's not going to be a leak again? Many of us have worked hard for this exam, and why do you have to keep rewriting the exam? It doesn't make any sense. And it's the PU board's fault, not ours. So why are we suffering? ಎಸ್, ದುರಂತದ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಅವರ ಅನಿಸಿಕೆಯನ್ನು ಹೇಳಿದರು. ಯಾವ ರೀತಿಯಲ್ಲಿ ಪರೀಕ್ಷೆ ಅನ್ನುವಂಥದ್ದು, ಈಗ ನಮ್ಮ ಜೀವನದಲ್ಲಿ ಪರೀಕ್ಷೆ ದೊಡ್ಡ ಪರೀಕ್ಷೆ ಆಗಿದೆ ಅನ್ನುವಂಥದ್ದು, ಜೀವನದ ಪರೀಕ್ಷೆಯಲ್ಲಿ ಇದೀಗ ದುರಂತ ಕಾಣ್ತಾ ಇದ್ದೇವೆ. ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ದುರಂತಕ್ಕೆ ಕಾರಣ ಮಾಡ್ತಾ ಇದ್ದಾರೆ, ಇದಕ್ಕೆ ಇಲ್ಲಿಯ ಸಚಿವರಾಗಿರ್ಬೋದು, ಇದಕ್ಕೆ ಸಂಬಂಧಿಸಿದಂತಹ ಸರ್ಕಾರದ ಒಂದು ಅಧೀನದಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ನೇರ ಹೊಣೆ ಅನ್ನುವಂಥದ್ದು, ಇದಕ್ಕೆ ತಕ್ಕ ಉತ್ತರವನ್ನು ನೀಡಬೇಕು ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ವಿಶೇಷವಾಗಿ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಶಾರದಾ PU ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಶ್ರೀಪತಿ ರಾವ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ವಿದ್ಯಾರ್ಥಿಯಾದಂಥ ಆದರ್ಶ್ CH ಇದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಎಸ್ ವೀಕ್ಷಕರೇ, ಇದೀಗ ದುರಂತ ಅನ್ನುವಂಥದ್ದು ಶಿಕ್ಷಣ ಇಲಾಖೆಯಲ್ಲಿ ಕಾಣ್ತಾ ಇದೆ, ವೈಫಲ್ಯ ಅನ್ನುವಂಥದ್ದು ಒಂದು ಶಿಕ್ಷಣ ಇಲಾಖೆಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ 2 ಬಾರಿ ಕೆಮಿಸ್ಟ್ರಿ ಅನ್ನುವಂಥದ್ದು ಈ ಒಂದು ಪರೀಕ್ಷೆ ಪೋಸ್ಟ್ಮನ್ ಆಯ್ತು, ಲೀಕ್ಔಟ್ ಆಯ್ತು. ಈ ಎಲ್ಲ ಪರೀಕ್ಷೆಗಳಿಗೆ ಒಂದು ಪೇಪರ್ ಅನ್ನುವಂಥದ್ದು ವಸ್ತು, ಅದೊಂದು ಒಂದು ಪರೀಕ್ಷಾ ವಿಧಾನ ಅಥವಾ ಒಂದು ಪ್ರಶ್ನಾ ಪತ್ರಿಕೆಯನ್ನು ಇವರಿಗೆ ಕಾಪಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಘನ ಸರ್ಕಾರದ ವ್ಯವಸ್ಥೆ ಎಲ್ಲಿಗೆ ಬಂದಿದೆ? ಜನರನ್ನು ಸೇಫ್ ಮಾಡ್ಲಿಕ್ಕೆ ಅಥವಾ ಜನರನ್ನು ಕಾಪಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಪ್ರಶ್ನೆಗಳು ಮೂಡ್ತವೆ. ಎಸ್, ಮೊದಲಿನ ಪ್ರಶ್ನೆ, ಇದೀಗ ವಿದ್ಯಾರ್ಥಿಗಳ ಜೀವನದಲ್ಲಿ ಸರ್ಕಾರದ ಚೆಲ್ಲಾಟ ಇದೀಗ ಕಾಣ್ತಾ ಇದೆ. ಇದಕ್ಕೆ ಮುಕ್ತಿ ಹಾಡಲಿಕ್ಕೆ ಸಾಧ್ಯನಾ ಸರ್? ಯಾಕಂದ್ರೆ 5 ವರ್ಷಗಳಲ್ಲಿ ಈ ದುರಂತಗಳನ್ನು ಕಾಣ್ತಾ ಬರ್ತಾ ಇದ್ವಿ. ನಮ್ಮ ಜೀವನದಲ್ಲಿ ಅಂತ ವ್ಯವಸ್ಥೆಗಳು ಇರಲಿಲ್ಲ. ಆದ್ರೆ ಇದೀಗಿನ ದಿನಗಳಲ್ಲಿ ಏನು ಬದಲಾವಣೆ ಆಯ್ತು, ಶಿಕ್ಷಣದ ಗುಣಮಟ್ಟ ಏನು ದೊಡ್ಡ ಮಟ್ಟಿನಲ್ಲಿ ಬೆಳವಣಿಗೆ ಆಯ್ತು, ಇದೀಗ ದುರಂತಗಳು ಅಷ್ಟೇ ದೊಡ್ಡ ಮಟ್ಟಿನಲ್ಲಿ ಕಾಣ್ತಾ ಇದ್ವಿ. ಇದಕ್ಕೆ ಪೂರ್ಣ ವಿರಾಮ ಹಾಕ್ಲಿಕ್ಕೆ ಸಾಧ್ಯನಾ ಸರ್? ನೋಡಿ, ಪರೀಕ್ಷೆ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ. ಆದರೆ ಸರ್ಕಾರಕ್ಕೆ ಸಂಬಂಧಿಸಿದ ಇಲಾಖೆಯವರು, ಶಿಕ್ಷಣ ಇಲಾಖೆಯವರು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ.
ಆದ ಕಾರಣ ಇದರ ಹೊಣೆಯನ್ನು ಇಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಸರ್ಕಾರವೂ ಹೊಣೆ ಇದೆ, ಶಿಕ್ಷಣ ಇಲಾಖೆ ಕೂಡ ಹೊಣೆ ಇದೆ, ಅದಕ್ಕೆ ಸಂಬಂಧಪಟ್ಟವರೆಲ್ಲ ಹೊಣೆ ಆಗ್ತದೆ, ಅದರಲ್ಲಿ ಡೌಟ್ ಇಲ್ಲ. ಮತ್ತು ರಸಾಯನಶಾಸ್ತ್ರ ಪರೀಕ್ಷೆ ಇದು 2ನೇ ಸಲ ತಪ್ಪಿ ಹೋಗಿದೆ. ಇದು ಬಹಳ ಒಂದು ದುರಂತ ಅಂತ ಹೇಳಿದ್ರೆ ಸಂಶಯವೇ ಇಲ್ಲ. ಇದೊಂದು ಕರಾಳ ದಿನ ಇವತ್ತು ನಮ್ಮ ಮಕ್ಕಳ ಮಟ್ಟಿಗೆ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ರಸಾಯನಶಾಸ್ತ್ರ ಪರೀಕ್ಷೆಗಳನ್ನು ಬರೀತಾರೆ, ಏನೇನೋ ಆಶೆ ಇಟ್ಕೊಂಡು ಬರೀತಾರೆ. ಇದು CET ಎಕ್ಸಾಮಿಗೆ ಹೋಗಬೇಕು, JEE ಎಕ್ಸಾಮಿಗೆ ಹೋಗಬೇಕು, ಎಲ್ಲ ಕಡೆ ಹೋಗಬೇಕು ಅಂತ ಮಾಡ್ತಾ ಇದ್ದಾರೆ. ಹೀಗೆ ಲೀಕ್ ಆಗಿಬಿಟ್ರೆ ಇನ್ನು ಮುಂದೆ ಯಾವಾಗ ಏಪ್ರಿಲ್ 12ಕ್ಕೆ ಅಂತ ಹೇಳಿದ್ದಾರೆ, 12ಕ್ಕೂ ಲೀಕ್ ಆಗಿಬಿಟ್ರೆ ಈಗ ಹೆದರಿಕೆ ಬರೋದು, ಮಕ್ಕಳಿಗೆ ಹೆದರಿಕೆ ಇದ್ದೇ ಇರುತ್ತೆ. ಅದ ಕಾರಣ ಕೆಲವು ಮಕ್ಕಳು ಏನು ಹೇಳ್ತಾರೆ, ನಮಗೆ ಪರೀಕ್ಷೆ ಬೇಡ ಅಂತ ಹೇಳ್ತಾರೆ, ಇನ್ನು ಯಾವಾಗಾರು ಮಾಡಿ ಹೇಳ್ತಾರೆ. ಕೆಲವರು ತಪ್ಪಿಸೋದನ್ನು ಹಿಡ್ಕೊಡಿ ಅಂತ ಹೇಳ್ತಾರೆ. ಎಲ್ಲ ಗಲಾಟೆ ಮಾಡೋದು ಸಹಜ. ಮಕ್ಕಳ ಪ್ರದರ್ಶನ ಅದು ನಿಜವಾಗಿಯೂ ಮಾಡಬೇಕಾದ್ದೇ ಯಾರೂ ಕೂಡ ಮಾಡ್ತಾರೆ. ಈಗ ನಾನೇ ಒಂದು ಸ್ಟೂಡೆಂಟ್ ಆಗಿ ನಾನು ಕೂಡ ಮಾಡ್ತಿದ್ದೆ, ಅದಕ್ಕೆ ಹೇಳಿದ್ದು ನಾನು. ಆದ ಕಾರಣ ಇದರ ಹೊಣೆಯನ್ನು ಸರ್ಕಾರ ವಹಿಸಬೇಕಾಗ್ತದೆ. ಆದರೆ ಇದನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇದೆ, ನನ್ನ ಭಾವನೆಗೆ ಸಾಧ್ಯ ಇದೆ. ಹೇಗೆ ಸಾಧ್ಯ ಇದೆ ಅಂತ ಹೇಳಿದ್ರೆ, ಯಾರು ಹೊಣೆಗಾರರು ಅದರ ಜಾಗ್ರತೆಯನ್ನು ಅವರು ವಹಿಸಬೇಕು. ಹಾಗೆ ಯಾರು ಅವರವರು ಮಾಡುವಂಥ ಕೆಲಸಗಳನ್ನು ಅವರು ವಹಿಸಿದರೆ ಖಂಡಿತವಾಗಿ ಇದು ನಿವಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಲೀಕ್ ಆಗಬೇಕು ಅಂತ ಅಗತ್ಯ ಇಲ್ಲ. ಯಾಕಂದರೆ ಇದು ನಮ್ಮ CBSE ಎಕ್ಸಾಮ್ಗಳಾಗ್ತದೆ, ಬೇರೆ ಬೇರೆ ಎಕ್ಸಾಮ್ಗಳಾಗ್ತದೆ, CA ಎಕ್ಸಾಮ್ಗಳಾಗ್ತದೆ. ಯಾವ ಎಕ್ಸಾಮಲ್ಲಿ ಕೂಡ ಹೀಗೆ ಲೀಕ್ ಔಟ್ ಆಗೋದಿಲ್ಲ. ಯಾಕೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ PUCಯಲ್ಲಿ ಹೀಗೆ ಆಗ್ತದೆ ಎಂದ ನಾವು ಪ್ರಶ್ನೆ ಪತ್ರ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗ್ತಾ ಇದೆ. ಅದನ್ನು ಸರಿಪಡಿಸಿದರೆ ಎಲ್ಲವೂ ಸರಿ ಆಗ್ತದೆ ಅನ್ನೋದು. ಆ ಸಿಸ್ಟಮ್ ಅನ್ನು ಬದಲಾವಣೆ ಮಾಡುವಂತ ವ್ಯವಸ್ಥೆಗಳಿಗೆ ಸರ್ಕಾರ ಮುಂದಾಗ್ತಾ ಇಲ್ಲ. ಇಚ್ಛಾಶಕ್ತಿಯ ಕೊರತೆ ಇದೆ ಎಲ್ರಿಗೂ. ಯಾರೇ ಸಚಿವರುಗಳಾಗಿರ್ಬೋದು, ಇಚ್ಛಾಶಕ್ತಿಯ ಒಂದು ಕೊರತೆ ಇದೆ, ಇದು ಕಾಣ್ತಾ ಇದೆ. ಇದು ಶಿಕ್ಷಣ ಇಲಾಖೆಯಲ್ಲೂ ಈ ಬಾರಿ ದೊಡ್ಡ ದುರಂತ ಅನಿಸ್ತಾ ಇದೆ. ಇದಕ್ಕೆ ಮುಕ್ತಿ ಹಾಡಲಿಕ್ಕೆ ಸಾಧ್ಯ. ಹಾಗಂದ್ರೆ ಆದರೆ ನಾನು ತಿಳಿದ ಮಟ್ಟಿಗೆ ಶಿಕ್ಷಣ ಇಲಾಖೆಯ ಅದಕ್ಕೆ ಸಂಬಂಧಪಟ್ಟಂತ ಅತ್ಯುನ್ನತ ಅಧಿಕಾರಿಗಳು ಅವರು ನಿಜವಾಗಿಯೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಈಗ ಅವರ ಅಂಡರ್ ಕೆಲಸ ಮಾಡುವವರು ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಯಾರೂ ಕೂಡ ಮಿಸ್ಟೇಕ್ ಮಾಡೋ ಚಾನ್ಸ್ ಇದೆ. ಅಂದರೆ ಕ್ವಶನ್ ಪೇಪರ್ ಲೀಕ್ ಆಗಬೇಕಾದ್ರೆ ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಕಾರಣ ಅಂದರೆ ಕ್ವಶನ್ ಪೇಪರ್ಗಳನ್ನು 2-3 ಉಪನ್ಯಾಸಕರು ಬಹಳ ರಹಸ್ಯವಾಗಿ ತಯಾರು ಮಾಡಿ ಕೊಡ್ತಾರೆ. ಅದನ್ನು ಮುದ್ರಣ ಮಾಡೋದು ಕೂಡ ಬಹಳ ರಹಸ್ಯವಾಗಿ ಆಗ್ತದೆ. ಅದನ್ನು ಎಲ್ಲ ಖಜಾನೆಗಳಿಗೆ ಕಳಿಸೋದು, ಡಿಸ್ಟ್ರಿಕ್ಟ್ನ ಖಜಾನೆ ಕಳಿಸೋದು ಕೂಡ ಬಹಳ ರಹಸ್ಯವಾಗಿ ನಡೀತಾ ಇದೆ. ಇದು ಎಲ್ಲ ನಡೀತಾ ಇದ್ರೂ ಕೂಡ ಮತ್ತೆ ನಮಗೆ ಕಾಲೇಜಿನವರಿಗೆ ಪ್ರಶ್ನೆ ಪತ್ರಿಕೆ ಸಿಗೋದು ಅದೇ ದಿನ ಬೆಳಿಗ್ಗೆ ಮಾತ್ರ ಸಿಗೋದು, 7ವರೆಗೆ ಸಿಗೋದು, ಅದಕ್ಕೆ ಮೊದಲು ನಮಗೆ ಸಿಗೋದಿಲ್ಲ. ಯಾಕಂದ್ರೆ ಈ ಆಕ್ಚುಲ್ ಸರಿಯಾಗಿ ಮಾಡ್ಕೊಂಡು ನೀವು ಮಾತಾಡುವಾಗ ನೀವು ಹೇಳಿದ್ರಿ ಬೆಳಿಗ್ಗೆ ಸಿಗುವಂತದ್ದು. ಹೌದು, ಒಂದು ವೇಳೆ ಬೆಳಿಗ್ಗೆ ಸಿಗದೆ ಮರುದಿವಸವೇ ಸಿಗುವುದಾದ್ರೆ ಎಲ್ಲಾ ಕಾಲೇಜುಗಳಿಗೆ ಗೂಬೆ ಕೂರಿಸುವಂತ ಕೆಲಸಗಳನ್ನು ರಾಜ್ಯ ಸರ್ಕಾರ ಮಾಡ್ತಿತ್ತು. ಹೌದು, ಅದೇನೋ ತಪ್ಪಿದೆ, ಈಗ ಅದು ಅವರ ಮೇಲೆ ಹೋಗ್ತಾ ಇದೆ, ಅವರೇ ತಪ್ಪು ಅನ್ನುವಂಥದ್ದು. ಆದ್ರೆ ಒಮ್ಮೆ ಕೆಡವಿದ ಒಂದು ವ್ಯವಸ್ಥೆಗಳಾಗಿರ್ಬೋದು, ದುರಂತಗಳನ್ನಾಗಿರ್ಬೋದು ಮತ್ತೊಮ್ಮೆ ಹಿಡಿಲಿಕ್ಕೆ ದೊಡ್ಡ ವಿಷಯವಲ್ಲ. ಯಾಕಂದ್ರೆ ಪ್ರತಿ ಬಾರಿ 2ನೇ ಬಾರಿ ಸೋರಿಕೆ ಆಗ್ಬೇಕಾದ್ರೆ ಹಾಗಾದ್ರೆ ಇವರು ಏನ್ ಮಾಡ್ತಾ ಇಲ್ಲ, ಕೈ ಚೆಲ್ಲಿ ಕೂತಿದ್ದಾರೆ, ಹೆಸರಿಗೆ ಒಂದು ಪತ್ರಿಕಾ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆ ಅನ್ನುವಂಥದ್ದು. ಕ್ರಮಗಳು ಯಾವುದೇ ಕೈಗೊಂಡಿಲ್ಲ. ಹಾಗಾದ್ರೆ ಕ್ರಮ ಕೈಗೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟು ನಾನು ಹೇಳ್ತೇನೆ. ಅಂದ್ರೆ ನೀವು ಹೇಳಿದ ಹಾಗೇನೆ ಅದಕ್ಕೆ ಸಂಪೂರ್ಣ ಮನಸ್ಸಿಂದ ಈ ಕೆಲಸವನ್ನು ಮಾಡಬೇಕು. ಅಂದರೆ ಈಗ ನಮಗೆ ಇಮಿಡಿಯೇಟಾಗಿ ಏನು ಬೇಕು ಅಂತ ಹೇಳಿದ್ರೆ, ಕೂಡಲೇ ಏನು ಬೇಕು ಅಂತ ಹೇಳಿದ್ರೆ, ಇನ್ನೊಂದು ಪರೀಕ್ಷೆಯನ್ನು ಆದಷ್ಟು ಬೇಗ ಏನು ವಂಚನೆ ಇಲ್ಲದೆ ಸರಿಯಾಗಿ ಮಾಡಬೇಕು. ಈ ಮಕ್ಕಳಿಗೆ ಬೇಕಾದ ಅದು ಅಲ್ಲ, ಇದು ಮಾಡಿದ್ರು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ 2 ಬಾರಿ ಲೀಕ್ ಔಟ್ ಆಗಿದೆ, 3ನೇ ಬಾರಿ ಆಗಿರ್ಲಿಕ್ಕಿಲ್ಲ ಅಂತ ಮಕ್ಕಳಿಗೆ ಭಾವನೆ ಇದ್ದೇ ಇದೆ. ಅದು ಇರುವುದು ಕೂಡ ಸರಿ ಕೂಡ, ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಇದನ್ನು ಎಲ್ಲಿ ನಾವು ಪರಿಹರಿಸಬಹುದು ಅಂತ ಹೇಳಿದ್ರೆ, ನಾವು ಕರೆಕ್ಟಾಗಿ ಎಕ್ಸಾಮನ್ನು ಮಾಡಿ ಆದಷ್ಟು ಬೇಗ ಮಾಡಿ ಏನು ಲೋಪದೋಷ ಇಲ್ಲದೆ ಮಾಡಿಕೊಂಡ್ರೆ ಆಗ ಮಕ್ಕಳಿಗೆ ಸ್ವಲ್ಪ ಸಮಾಧಾನ ಆಗ್ತದೆ. 2 ಸಲ ಹೋಗಿ ತೊಂದರೆ ಇಲ್ಲ, 3 ಸಲ ಸರಿ ಆಯ್ತಲ್ಲ ಅಂತ ಮಕ್ಕಳಿಗೆ ಒಂದು ಸಮಾಧಾನ ಬರ್ತದೆ. ಆ ಕೆಲಸ ನಾವು ಮಾಡಬೇಕು, ಇಲಾಖೆಯವರು ಮಾಡಲೇಬೇಕು. ಅದಕ್ಕೆ ಯಾವ ಕ್ಷಮೆಯೂ ಕೂಡ ಇಲ್ಲ. ಅಲ್ಲ, ಕ್ಷಮೆ ಇಲ್ಲ ಒಂದು ಕಡೆಯಲ್ಲಿ. ಈಗ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡಿ ಆಗಿದೆ 2 ಬಾರಿ. CET ಎಕ್ಸಾಮ್ ಇದೆ, ಅದರ ದಿನಾಂಕ ಗುಪ್ತವಾಗಿ ಆಗಿದೆ. ಅದನ್ನು ಮುಂದೆ ಮಾಡ್ಲಿಕ್ಕೆ ಆಗತ್ತಾ, ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಆಗತ್ತಾ? ಮತ್ತೆ CET ಎಕ್ಸಾಮಿನ ಈ ಎಕ್ಸಾಮ್ ಆದ ನಂತರ ಅದಕ್ಕೆ ಪ್ರಿಪರೇಷನ್ ಆಗ್ಲಿಕ್ಕೆ ಎಷ್ಟು ದಿನಗಳು ಎಲ್ಲ ತಯಾರಿ ಮಾಡ್ಲಿಕ್ಕೆ? ಅದು ಮಾತ್ರ ಅಲ್ಲ, ಈಗ ಏಪ್ರಿಲ್ 12ಕ್ಕೆ ಎಕ್ಸಾಮ್ ಮಾಡುವಾಗ ಅದರ ಮೊದಲು ಯಾವುದೇ ಮೌಲ್ಯಮಾಪನ ಮಾಡ್ಲಿಕ್ಕೆ ಆಗುದಿಲ್ಲ. ಬೇರೆ ಬೇರೆ ಸಬ್ಜೆಕ್ಟ್ಗಳು ಅದು ಡಿಲೇ ಆಗ್ತದೆ, ಅದು ಮುಂದೆ ಉಡ್ತದೆ. ಆಗ ಆಟೋಮ್ಯಾಟಿಕಲ್ ಆಗಿ ನಮ್ಮ CET ಎಕ್ಸಾಮ್ ಅನ್ನ ಮುಂದೆ ಹಾಕಬೇಕಾಗ್ತದೆ. ಆಗ ಮತ್ತೆ JEE ಎಕ್ಸಾಮ್ಸ್, JEE ಮೇನ್ಸ್, ಇದೆಲ್ಲ ಬೇರೆ ಬೇರೆ ಎಕ್ಸಾಮ್ಗಳೆಲ್ಲ ಇದೆ. ಈ ಎಕ್ಸಾಮ್ ಇನ್ನು ಯಾವಾಗ ಮಾಡ್ತಾರೆ, ಕಾಂಪಿಟೇಟಿವ್ ಯಾವಾಗ ಮಾಡ್ತಾರೆ, ಎಲ್ಲವೂ ಅಪ್ಸೆಟ್ ಆಗ್ತದೆ. ಇದಕ್ಕೆ ನಿಜವಾದ ಪರಿಹಾರ ಏನು ಅಂತ ಹೇಳಿದ್ರೆ, ನಾವು ಯಾವುದು ರಾಜಕೀಯ ಕೊಡಬಾರ್ದು, ಸತ್ಯ ಹೇಳ್ತಾನೆ. ನಿಜವಾಗಿ ನಮಗೆ ಇಲ್ಲಿ ಪ್ರಥಮವಾಗಿ ಬೇಕಾದೇನೆಂದ್ರೆ ಮಕ್ಕಳಿಗೆ ಇದು ಎಕ್ಸಾಮಿನೇಷನ್ ಆಗಬೇಕು. ಅವರಿಗೆ ಜಸ್ಟಿಸ್ ಕೊಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಎಕ್ಸಾಮ್ ಮಾಡಬೇಕು.
ಮಕ್ಕಳು ಬೀದಿ ಇಳಿಯುವ ಮೊದಲು ಇದು ಎಕ್ಸಾಮ್ ಮಾಡಬೇಕು, ಅದು ಸಮರ್ಥ ರೀತಿಯಲ್ಲಿ ಮಾಡಬೇಕು. ಸರಿ ಸರ್. ಎಸ್, ವಿದ್ಯಾರ್ಥಿಯಾಗಿ ನಿನ್ನ ಅನಿಸಿಕೆ ಏನು? ಈಗ 2 ಬಾರಿ ಲಿಕ್ಔಟ್ ಆಯ್ತು, ಹೇಗೆ ಅನಿಸ್ತಾ ಇದೆ ನಿಂಗೆ? ಇದೊಂದು ಪಾರದರ್ಶಕವಾಗಿ ಮುಂದಿನ ದಿನಗಳಲ್ಲಿ ನಿಂಗೆ ಎಕ್ಸಾಮ್ ಆಗ್ಬೋದಾ? ಯಾವ ರೀತಿಯಲ್ಲಿ ಅನಿಸ್ತಾ ಇದೆ? ನಾವು ರಸಾಯನಶಾಸ್ತ್ರ ಅಂದ್ರೆ ಮೊದಲೇ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ, ತುಂಬಾ ಟಫ್ ಅನ್ನುವಂಥದ್ದು. ಅದು ಓದಿದ್ರು ನೆನಪಿರುವಂತಹ ಸಬ್ಜೆಕ್ಟ್ ಅಲ್ಲ, ಬಹಳಷ್ಟು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು, ಎಲ್ಲವೂ ಥಿಂಕ್ ಮಾಡಬೇಕು. ಒಮ್ಮೆ ಬರೋದು ಲೀಕ್ ಆಯ್ತು ಅಂತ ಹೇಳಿದಾಗ್ಲೇ ನಮಗೆ ಅಪ್ಸೆಟ್ ಆಯ್ತು. ಇದು ಇವತ್ತು ಪುನಃ ಅದೇ ರಿಪೀಟ್ ಆದಾಗ ನಿಜವಾಗಿಯೂ ಮನಸ್ಸಿಗೆ ಭಾರಿ ನೋವು ಉಂಟು ಮಾಡ್ತದೆ. ಇನ್ನೊಮ್ಮೆ ಓದ್ಬೇಕಂತ ಹೇಳಿದಾಗ ಪುನಃ ನೋವಾಗ್ತದೆ. ಆದ್ರೆ ಅದು ಕೂಡ ಪಾರದರ್ಶಕ ರೀತಿಯಲ್ಲಿ ನಡೆಯುವುದು ಸಾಧ್ಯ ಇಲ್ಲ ಎಂಬುದೇ ನನ್ನ ನಂಬಿಕೆ ಅನ್ನುವಂಥದ್ದು. ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ, ಮುಂದಿನ ದಿನಗಳಲ್ಲಿ ಸರಿಯಾಗಿ ಆಗುತ್ತೆ ಅನ್ನೋದು. ಹಾಗಾದ್ರೆ ಇಷ್ಟು ಎಕ್ಸಾಮ್ ಆಯ್ತು, ಬಾಕಿದನ್ನು ನಂಬ್ತೀರಾ ನೀವು? ಹಾಗಾದ್ರೆ ಎಲ್ಲ ಲೀಕ್ಔಟ್ ಆಗಿರ್ಬೋದು. ಇದೇ ಒಂದು ಪ್ರಶ್ನೆಗಳಿಲ್ಲ. ಯಾಕಂದ್ರೆ ಒಂದು ಲೀಕ್ಔಟ್ ಆಗಿದೆ ಅಂದ್ರೆ ಆ ಬಾಕಿಯ ಕ್ವಶನ್ ಪೇಪರ್ಸ್ ಗಳು ಇದು ಅಥವಾ ಪ್ರಶ್ನೆ ಪತ್ರಿಕೆಗಳು ಯಾಕೆ ಸಿಕ್ಕಿರ್ಲಿಕ್ಕಿಲ್ಲ, ಇದು ಯಾಕೆ ಲೀಕ್ಔಟ್ ಆಗಿದೆ ಅನ್ನುವಂಥದ್ದು ಎಲ್ಲಿ ಅನೌನ್ಸ್ ಮಾಡ್ತಾ ಇಲ್ಲ. ಇದೊಂದು ಮಾತ್ರ ಲೀಕ್ಔಟ್ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು. ಇದು ಯಾಕೆ ಆಗಿದೆ ಅಂತ ಹೇಳಿದ್ರೆ ಅದು ಡೈರೆಕ್ಟ್ ಆಗಿ ಇಲಾಖೆಗೆ ಸಿಕ್ಕಿದೆ ಈ ಪ್ರಶ್ನೆ ಪತ್ರಿಕೆ, ಬಾಕಿದ್ದು ಸಿಗ್ಲಿಲ್ಲ. ಹಾಗಾದ್ರೆ ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ಸಿಗದ್ದು ಪ್ರಾಬ್ಲಮ್ ಇಲ್ಲ, ಸಿಕ್ಕಿದ್ದು ಮಾತ್ರ ಪ್ರಾಬ್ಲಮ್ ಇರ್ಬೋದು. ಅಲ್ಲ, ನಿಜವಾಗಿ ಇದು ಟ್ಯುಟೋರಿಯಲ್ ಗಳ ಅಥವಾ ಇವರ ಒಂದು ದಂಧೆನಾ? ಇದು ಪ್ರಶ್ನಾ ಪತ್ರಿಕೆ ಲೀಕ್ಔಟ್ ಮಾಡ್ಕೊಳ್ಳೋದು, ಖರೀದಿ ಮಾಡ್ಕೊಳ್ಳುವಂಥದ್ದು ಈ ಒಂದು ದಂಧೆನಾ ಅನ್ನುವಂಥದ್ದು. ಈಗ ಟ್ಯುಟೋರಿಯಲ್ಗಳು ಇದು ದಂಧೆ ಅಂತ ಮಾಡ್ತಾರೆ ಅಂತ ನಾನು ನಂಬೋದಿಲ್ಲ. ಯಾಕೆ ನಂಬುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕೊಡುವವರು ಯಾರು? ಇಲಾಖೆ ಕೊಡ್ಬೇಕು, ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ? ಹಣ ನೀಡಿದ್ರೆ ಎಲ್ಲವನ್ನು ಕೊಡುವಂತ ವ್ಯವಸ್ಥೆಗಳಿಗೆ ಮುಂದಾಗಿದ್ದಾರೆ. ಅಲ್ಲೇ ಹೋಯ್ತಲ್ಲ, ಅಲ್ಲೇ ಅದೊಂದಾದ್ರೆ ಇಲಾಖೆ ವ್ಯವಸ್ಥೆ ಅಂತ ಆಗ್ತದೆ. ಹಾಗೆ ಮಾಡೋರು ನನ್ನ ಮಟ್ಟಿಗೆ ಯಾರು ನನಗೆ ಕಾಣ್ತಾ ಇಲ್ಲ, ಅಂಥವ್ರು ಯಾರು ಕಾಣ್ತಾ ಇಲ್ಲ, ಇಲ್ಲ. ಎಲ್ಲಿಯಾದರೂ ಅಂತ ಇದ್ರೆ ಅವರಿಗೆ ಶಿಕ್ಷೆ ಆಗಬೇಕು, ಅದು ಪ್ರಶ್ನೆ ಇಲ್ಲ. ಅದರ ಬದಲಿಗೆ ಈಗ ಇವತ್ತು 40 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಇಲಾಖೆಯಿಂದ. 60 ಯಾರು ನಿಜವಾಗಿ ಅನ್ಯಾಯ ಮಾಡಿದರೆ, ಯಾರು ಅನ್ಯಾಯ ಮಾಡಿಲ್ಲ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಕಾಟಾಚಾರಕ್ಕೆ ಇವರಿಗೆ ಡಿಜಿಟ್ ಬೇಕು ಮಾಡಿದ್ದಾರೆ. ರಿಸಲ್ಟ್ ಏನು ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು 40 ಜನ ಅಮಾನತು ಮಾಡಿದ್ದೇವೆ ಅನ್ನೋದು ತೋರ್ಪಡಿಸಿ. ಅದರಲ್ಲಿ ಕೆಲವು ಬಹಳ ಸಿನ್ಸಿಯರಾಗಿ ಎಕ್ಸಾಮಿಗಿಂತ ರಾತ್ರಿ ಹಗಲು ಒದ್ದಾಡಿದ ಅಧಿಕಾರಿಗಳಿದ್ದಾರೆ. ಅದರ ಬದಲಿಗೆ ಇನ್ನು ಆದಷ್ಟು ಬೇಗ ಮಕ್ಕಳಿಗೆ ಒಂದು ವಿಶ್ವಾಸ ತುಂಬಿಸಿ, ನೋಡಿ ಏನು ಆಗದ ಹಾಗೆ ನಾವು ಎಕ್ಸಾಮ್ ಮಾಡ್ತೇವೆ, ಇಲ್ಲ ನಾವು ಸ್ಥಾನ ಬಿಟ್ಟು ಹೋಗ್ತೇವೆ ಅಂತ ಅವರೇ ಆಗಿ ಆಫರ್ ಮಾಡಿ ಮಕ್ಕಳಿಗೆ ಒಂದು ವಿಶ್ವಾಸ ತುಂಬಿಸಿ ಆದಷ್ಟು ಬೇಗ ಪರೀಕ್ಷೆ ಮಾಡಿದರೆ ಇದು ನಿಜವಾಗಿ ಇದಕ್ಕೆ ಬೇಕಾದಂಥ ಒಂದು ಮುಖ್ಯವಾದ ಸೊಲ್ಯೂಷನ್ ಇದೆ. ಇದನ್ನು ಮಾಡಬೇಕು, ಬೇರೆ ಯಾವುದು ಸೊಲ್ಯೂಷನ್ ಅಲ್ಲ. ಅವರು ಸಸ್ಪೆಂಡ್ ಮಾಡೋದು, ಇದು ಎನ್ಕ್ವೈರಿ ಮಾಡೋದು, ಎನ್ಕ್ವೈರಿ ಮಾಡಿ ಅದು ಮತ್ತೆ ಅದಕ್ಕೆ ಟೇಕ್ಸ್ ಟೈಮ್, ತಪ್ಪಿಸೋದನ್ನ ಶಿಕ್ಷೆ ಮಾಡಿ, ಏನು ತೊಂದರೆ ಇಲ್ಲ. ಆದರೆ ಇಮಿಡಿಯೇಟ್ ಬೇಕಾದ್ದು ಅದಲ್ಲ, ನಮಗೆ ಇಮಿಡಿಯೇಟ್ ಬೇಕಾದ್ದು ಎಕ್ಸಾಮ್. ಸರಿ, ನಿಮ್ಮ ಜೊತೆ ಮಾತಾಡ್ತೇನೆ. ಆಯ್ತು. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಬರ್ತೇನೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ದುರಂತ ಪರೀಕ್ಷೆಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ರು. ಈಗಾಗಲೇ ಶ್ರೀಪತಿರಾವ್ ಅವರು ಹೇಳಿದ ರೀತಿಯಲ್ಲೇ ವಿದ್ಯಾರ್ಥಿಗಳನ್ನು ಅಥವಾ ಅವರು ಪರೀಕ್ಷೆಗೆ ಏನು ತಯಾರಿ ನಡೆಸಿದ್ದಾರೆ ಇದೀಗ ಬ್ಲಾಂಕ್ ಆಗುವಂತ ವ್ಯವಸ್ಥೆಗಳು. ಯಾಕಂದ್ರೆ ಈ ಒಂದು ಪರೀಕ್ಷೆಯನ್ನು ನಂಬುವಂತ ಸ್ಥಿತಿ ಇಲ್ಲ, ಪರೀಕ್ಷೆ ನಾಳೆ ಆಗತ್ತೆ ಅನ್ನುವಂಥದ್ದು ನಂಬುವ ಸ್ಥಿತಿ ವಿದ್ಯಾರ್ಥಿಗಳಲ್ಲಿಲ್ಲ. ನಡೆದ್ರು ಅದು ಪಾರದರ್ಶಕವಾಗಿ ಆಗತ್ತಾ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆಗಳು ಮಾಡ್ತವೆ. ಇಷ್ಟೆಲ್ಲ ಎಕ್ಸಾಮ್ ಆಗಿರುವಂಥದ್ದು ಪಾರದರ್ಶಕ ಆಗಿದ ಅನ್ನುವಂಥದ್ದು ವಿದ್ಯಾರ್ಥಿಯ ವಾದ ಆಗಿತ್ತು. ಈ ಹಿಂದೆ ಅವರು ಮಾತಾಡಿದಾಗ ಆದರ್ಶ್ ಅವರು ಹೇಳಿದ್ರು ಇದು ಪಾರದರ್ಶಕವಾಗಿ ಆಗಿರ್ಲಿಕ್ಕಿಲ್ಲ, ಎಲ್ಲ ಪ್ರಶ್ನಾ ಪತ್ರಿಕೆಗಳು ಲೀಕ್ಔಟ್ ಆಗಿದೆ. ಆದ್ರೆ ಇದು ಒಂದನ್ನು ಎತ್ತಿಕೊಂಡು ಇವತ್ತು ಮಾತಾಡ್ತಿದ್ದಾರೆ, ಸರ್ಕಾರಕ್ಕೆ ಇದು ಮಾತ್ರ ಕಾಣ್ತಾ ಇದೆ ಅನ್ನುವಂಥದ್ದು ಹೇಳಿದ್ರು. ಎಸ್, ಇದ್ರ ಬಗ್ಗೆ ಮಾತಾಡ್ತೀನಿ. ಎಸ್, ಈಗಾಗಲೇ ನಮ್ಮ ಜೊತೆ ಇನ್ನೊಬ್ರು ಸ್ಟೂಡೆಂಟ್ ಜಾಯ್ನ್ ಆಗಿದ್ದಾರೆ, ಸುಮುಖ್ ಶೃಂಗೇರಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗ ಮಾತಾಡುವಾಗ ಪ್ರತಿ ಬಾರಿ ವಿದ್ಯಾರ್ಥಿಗಳು ಹೇಳ್ತಾರೆ ನಮ್ಗೆ ಎಲ್ಲ ಬ್ಲಾಂಕ್ ಆಗಿದೆ, ಎಲ್ಲರಿಗೂ ಬ್ಲಾಂಕ್ ಆಗುವಂತ ವ್ಯವಸ್ಥೆಗಳೇ. 2 ಬಾರಿ ಪ್ರಿಪೇರ್ ಆಗಿ ಈಗ ನಾವು ಹಾಲ್ ಟಿಕೆಟ್ ಇಟ್ಕೊಂಡು ಒಳಗೆ ಹೋಗ್ತೇವೆ ಅನ್ನುವಂಥಷ್ಟರಲ್ಲಿ ಇವತ್ತು ಲೀಕ್ಔಟ್ ಆಗಿದೆ ಅನ್ನುವಂಥದ್ದು ಬೆಳಗಿನ ಜಾವನೇ ಹಬ್ಬಿದಂತ ಸುದ್ದಿ. ನಂಬುವ ಸ್ಥಿತಿಯಲ್ಲಿಲ್ಲ ವಿದ್ಯಾರ್ಥಿಗಳು. ಯಾಕಂದ್ರೆ ಹಿಂದೆ ಆಗಿದೆ, ಫೇಕ್ ಆಗಿರ್ಬೋದು. ಈ ವಾಟ್ಸಪ್ನೆಲ್ಲ ಈಗಿನ ದಿನಗಳಲ್ಲಿ ಅಂತರ್ಜಾಲ ಯಾವ ರೀತಿಯಲ್ಲಿ ಬರ್ತಾ ಇದೆ ಅಂದ್ರೆ ನಂಬೋ ಸ್ಥಿತಿಯಲ್ಲೂ ಇಲ್ಲ ವಿದ್ಯಾರ್ಥಿಗಳು. ಹೋದ್ರು ಸರಿ, ಆದ ನಂತರ ಆದಂತ ವ್ಯವಸ್ಥೆಗಳಿಗೆ ಇದೀಗ ಶಾಲಾ ಪ್ರಾಧ್ಯಾಪಕರಾಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ಇವರನ್ನು ತರಾಟೆಗೆ ತೆಗೆದುಕೊಳ್ಳುವಲ್ಲಿಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ನೀವು ಮುಟ್ಟಿಸಿ, ನಮ್ಮ ವಿರೋಧಗಳಿದೆ ಸರ್, ಈಗ ನೀವು ಹೇಳಿ ಅನ್ನುವಂಥ ರೀತಿಯಲ್ಲಿ ಇದೆ. ಇದು ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗುವಂತ? ನೋಡಿ, ಈ ಪ್ರಶ್ನೆ ಪತ್ರಿಕೆ ಬಹಿರಂಗ ಆಗಲಿಕ್ಕೆ ಅಥವಾ ಪರೀಕ್ಷೆಯಲ್ಲಿ ಇಂಥ ಒಂದು ಸನ್ನಿವೇಶಗಳು ಬರಲಿಕ್ಕೆ ಅದರಲ್ಲಿ 2 ವಿಧದ ಕಾರಣಗಳನ್ನು ನಾವು ಹೇಳ್ಬೋದು.
ಒಂದಂದರೆ ಕಾಲೇಜಿನಲ್ಲಿ ಪರೀಕ್ಷೆ ಬರೆಯುವಾಗ ಮಕ್ಕಳು ತಪ್ಪು ಮಾಡಿಕೊಂಡು ಮಕ್ಕಳು ಪರೀಕ್ಷೆ ಕಳ್ಕೊಳ್ಳೋದು ಒಂದು, ಅಥವಾ ಕಾಲೇಜಿನವರು ಅಥವಾ ನೀವು ಆಗ ಹೇಳಿದ ಹಾಗೆ ದಂಧೆ ಅಂತ ಒಂದು ಮಾತು ಹೇಳಿದ್ರಿ, ಅಂದರೆ ಟ್ಯೂಟೋರಿಯಲ್ಗಳು, ಅವರು ಏನಾದರೂ ಮಾಡಿ ಪ್ರಯತ್ನ ಮಾಡಿ ಕ್ವಶನ್ ಪೇಪರ್ ತಕ್ಕೊಂಡು ಎಲ್ಲವೂ ಇದೆ ಮಾಡಬಹುದು, ಅದು ಒಂದು ಕಾರಣ. ಆದರೆ ನಮ್ಮ ಇಲಾಖೆಯಲ್ಲಿ ಈ ಇಡೀ ಟೋಟಲ್ ಪರೀಕ್ಷಾ ಕಾರ್ಯಕ್ರಮಕ್ಕೆ ಪ್ರಶ್ನೆ ಪತ್ರಿಕೆಗಳ ಒಂದು ಸಂರಕ್ಷಣಾ ಸಮಿತಿ ಅಂತ ಒಂದು ಇದೆ, ಸಮಿತಿಯಿಂದ ಇದ್ದ ಕಾರಣ ಸಂರಕ್ಷಣಾ ಸಮಿತಿ ಅನ್ನೋದಕ್ಕಿಂತ ಹೇಳ್ತಾನೆ ಸಂರಕ್ಷಣೆ ಇಲ್ಲದ ಸಮಿತಿ ಅಂತ ಈಗ ಹಾಗೆ ಕಾಣ್ತದೆ, ಈಗ ಕಾಣ್ತದೆ, ಒಪ್ಪಿಕೊಡ್ತಾನೆ. ಆದರೆ ಸಂರಕ್ಷಣಾ ಸಮಿತಿ ಇದೆ, ಅವರು ಇಂತಹ ಪ್ರಯತ್ನಗಳಿಗೆ ಬಗ್ಬೇಕಾದ ಅಗತ್ಯ ಇಲ್ಲ. ಬಗ್ಬೇಕಾಗಿ ಇದ್ದರೆ ಅಂಥ ಸಮಿತಿಯ ಅಗತ್ಯ ಇಲ್ಲ. ಆ ಸಮಿತಿ ಇರುವುದು ಯಾಕಂದರೆ ಯಾರು ಏನು ಯಾವ ಅನ್ಯಾಯ ಮಾಡಲಿಕ್ಕೆ ಹೋದರೂ ಕೂಡ ಇಲಾಖೆಯವರು ಅದಕ್ಕೆ ಬಿಡಬಾರ್ದು ಅಂತ ಹೇಳೋದ್ರಿಂದ ಸಮಿತಿ ಇರೋದು. ಆ ಸಮಿತಿಯವರು ಕರೆಕ್ಟಾಗಿದ್ದರೆ ಈ ಯಾವ ಇದು ಟ್ಯುಟೋರಿಯಲ್ ಆಗಲಿ ಯಾರ ಮಕ್ಕಳಾಗಲಿ ಯಾರು ಏನು ಮಾಡುವಾಗಿಲ್ಲ. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ಹಿಂದಿನ ದಿನ ರಾತ್ರಿ 36 ಕ್ವಶನಲ್ಲಿ 34 ಕ್ವಶನ್ 35 ಕ್ವಶನ್ ಅದೇ ಕ್ವಶನನ್ನು ಇದು ಕೈಯಲ್ಲಿ ಬರೆದು ಕೊಟ್ಟಂತಹ ಪೇಪರ್ಗಳು ಸಿಕ್ಕಿದೆ, ಅದೇ ಕ್ವಶನ್ಗಳು. ಅದರ ಅರ್ಥ ಏನು, ಎಲ್ಲಿಯೋ ಒಂದು ಕಡೆ ಲೀಕ್ ಆಗಿದೆ. ಒಂದು ಟ್ಯುಟೋರಿಯಲ್ಗಳು ಸಕ್ಸಸ್ ಆಗಿದ್ದಾವೆ ಮಾರ್ಕ್ ತಗೊಳ್ಳಿಕ್ಕೆ, ಅಥವಾ ಶಿಕ್ಷಣ ಇಲಾಖೆ ಏನೋ ಅದರಲ್ಲಿ ಸ್ವಲ್ಪ ಇದು ಸಿಗುವ ಹಾಗೆ ಮಾಡಿದ್ದಾರೆ. ಅವರಿರ್ಬೋದು, ಅವರ ಸಬಾರ್ಡಿನೇಟ್ಸ್ ಇರ್ಬೋದು, ಯಾರು ಬೇಕಾಗಿರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಜನಸಾಮಾನ್ಯರು ಇರ್ಬೋದು, ಆಯಿತಾ. ಆದರೆ ಗೆಸ್ಸಲ್ಲಿ ಮಾಡಿದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಮುಂದಿನ ದಿನಗಳಲ್ಲಿ ಪ್ರಶ್ನಾ ಪತ್ರಿಕೆಯನ್ನು ಹಸ್ತಾಂತರಿಸುವವರೆಗೆ Z+ ಭದ್ರತೆ ಕೊಡಬೇಕಾಗಬೇಕು. ಯಾಕೆ ಆಗಬೇಕು ಅಂತ ಹೇಳಿದೆ, ಇಲ್ಲದಿದ್ದರೆ ಉಂಟಲ್ಲ, ಇದು ಪ್ರಶ್ನೆ ಪತ್ರಿಕೆ ಕರೆಕ್ಟಾಗಿ ಬರ್ತಂತೆ ಏನು ಗ್ಯಾರಂಟಿ ಇದೆ? ಇದು ಇಲಾಖೆಯವರು ಕರೆಕ್ಟಾಗಿ ಸರಿಯಾಗಿ ಕಳಿಸ್ಬೋದು, ಎಲ್ಲ ರೀತಿಯ ಅವರ ಕ್ರಮ ಪ್ರಕಾರವೇ ಅವರು ಕಳಿಸ್ಬೋದು. ಕಳಿಸೋ ಮೊದಲೇ ಲೀಕ್ ಆಗಿದ್ದರೆ ಇವರು ಮಾಡೋಂಥ ಕೆಲಸ ಕರೆಕ್ಟಾಗಿ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ, ಮಾಡ್ತಾರೆ. ಈಗ ಕರೆಕ್ಟಾಗಿ ಆಗ್ತಾ ಇದೆ, ಎಲ್ಲರಿಗೆ ಆಗಿದೆ, ಪರೀಕ್ಷೆಗಳೆಲ್ಲ ನಡೀತಾ ಇದೆ. ಆದರೆ ಇದು ಆಗಬೇಕಾದ್ರೆ ಏನಂದರೆ ಅದನ್ನು ಮೀರಿ ಇನ್ನು ಬಾಕಿಯ ಪ್ರಶ್ನಾ ಪತ್ರಿಕೆಗಳು ಲೀಕ್ ಔಟ್ ಆಗಿರ್ಬೋದು, ಇದ್ರ ಬಗ್ಗೆ ಆದರೆ ಈಗ ಯಾರು ಏನು ಮಾತಾಡೋ ಸತ್ಯ ಅಂತ ಕಾಣ್ತದೆ. ಅದು ಇನ್ನೊಂದಿದೆ, ಯಾರು ಏನು ಮಾತಾಡೋ ಸತ್ಯ ಅಂತ ಕಾಣ್ತದೆ. ನಾನು ಹೇಳ್ತಾರೆ ಅಂತ ಹೇಳಿದ್ರೆ, ಶಿಕ್ಷಣ ಇಲಾಖೆಯವರು ಪ್ರಶ್ನೆ ಪತ್ರಿಕೆಗಳನ್ನು ಮುದ್ರಣ ಮಾಡಿ ಕಳಿಸುವ ಕೆಲಸವನ್ನು ಸರಿಯಾಗಿ ಮಾಡಿದರೂ ಕೂಡ ಇದರ ಜೊತೆಗೆ ಇನ್ನೊಂದು ಯಾವುದೋ ಒಂದು ಲೋಪದೋಷ ಇದೆ, ಅದನ್ನು ಅವರು ಶಿಕ್ಷಣ ಇಲಾಖೆ ಸರಿ ಮಾಡಬೇಕು. ಯಾವುದು ಎನ್ನುವುದನ್ನು ಇನ್ನೂ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ, ಅಧಿಕಾರಿಗಳಿಗೂ ಸರ್ಕಾರದ ಸಚಿವರಿಗಳಿಗೂ ಅದನ್ನು ಈಗಲೇ ಮಾಡಬೇಕಾದ ಕೆಲಸ ಇದೆ. ಆದರೆ ಅದನ್ನು ನೆಪ ಒಡ್ಡಿ ಮಕ್ಕಳ ಪರೀಕ್ಷೆಯನ್ನ ಮುಂದೆ ಹಾಕಬಾರದು. ಯಾಕೆ ಹಾಕಬಾರದು ಅಂತ ಹೇಳಿದ್ರೆ, ಎಲೆಕ್ಷನ್ ಅಲ್ಲಿ ಒಂದು ವೇಳೆ ಹೀಗೆ ಆಗ್ತಿದ್ರೆ ಖಂಡಿತ ಏನಾಗ್ತಿತ್ತು ಪರಿಸ್ಥಿತಿ, ವಿದ್ಯಾರ್ಥಿಗಳಾದ್ರಿಂದ ತಾಳ್ಮೆಯ ಒಂದು ಪರಿಸ್ಥಿತಿಯಲ್ಲಿ ಹಾಗಾದ್ರೆ ಎಲೆಕ್ಷನ್ ಅಲ್ಲಿ ಒಂದು ವೇಳೆ ಹೀಗೇನೆ ಮತ ಬೂತ್ಗಳಲ್ಲಿ ಆಗ್ತಿದ್ರೆ ಯಾರೋ ಒಬ್ರು ಪಾಸ್ ಆದ್ರು ಇವರು ಫೇಲ್ ಆದ್ರು ಅನ್ನುವಂತ ರೀತಿಯಲ್ಲಿ ಮಾತಾಡುವ ರೀತಿಯಲ್ಲಿ ಅವರು ಜಯಗಳಿಸಿರುವಂತ ಆಗ್ತಿದ್ರೆ ಬಿಡ್ತಿದ್ರ ಇವರು ಖಂಡಿತ. ಹಾಗಾದ್ರೆ ವಿದ್ಯಾರ್ಥಿಗಳು ತಾಳ್ಮೆಯನ್ನು ವಹಿಸ್ಕೋಬೇಕು. ಮತ್ತೆ ಇವತ್ತಿನ ತುಂಬಾ ಗಲಾಟೆ ಅದು ಹೇಗೆಂದ್ರೆ, ರಾಜಕೀಯ ವ್ಯಕ್ತಿಗಳು ಸೇರಿದ ನಂತರ ಇಷ್ಟು ಗಲಾಟೆ ಅದು, ಇಲ್ಲದ್ರೆ ಇಷ್ಟು ಗಲಾಟೆ ಅಂತ ಕಾಣ್ತಿರ್ಲಿಲ್ಲ, ಯಾರಿಗೂ ಕೂಡ ಕಾಣ್ತಿರ್ಲಿಲ್ಲ. ಈಗ ಇಲಾಖೆಯ ಮಿಸ್ಟೇಕ್ ಆಗಿದೆ, ಅದರಲ್ಲಿ ಡೌಟೇ ಇಲ್ಲ. ಹಾಗಿಂದ ಮಿಸ್ಟೇಕನ್ನು ಸರಿಪಡಿಸಿಕೊಂಡು ಮುಂದೆ ಇಮಿಡಿಯೇಟ್ ಆಗಿ ಅವರಿಗೆ ಪರೀಕ್ಷೆ ಮಾಡುವಂಥ ಜವಾಬ್ದಾರಿ ಇಲಾಖೆಯದು ಇದೆ. ಅದನ್ನು ಅವರು ನಿಷ್ಪಕ್ಷಪಾತವಾಗಿ ಮಾಡಬೇಕು, ಮತ್ತು ಮಕ್ಕಳಿಗೆ ಇದಕ್ಕೆ ಒಂದು ನ್ಯಾಯ ಕೊಡಬೇಕು. ಸರ್, ಈಗ ವಿದ್ಯಾರ್ಥಿಯಾಗಿ ನೀನು ಮುಂದಿನ ದಿನಗಳಲ್ಲಿ ಪರೀಕ್ಷೆ ಬರುತ್ತೆ, ಏನು ಪ್ರಿಪೇರ್ ಆಗ್ತೀಯಾ? ಅಥವಾ ಇವರು ಹೇಳಿದಂಥ ಬೈಟಲ್ಲಿ ಹೇಳಿದ್ರು ಕೆಲವು ಬಾರಿ ವರದಿಯಲ್ಲಿ ಮಾತಾಡುವಾಗ, ನಾವು ಮುಂದಿನ ದಿನಗಳಲ್ಲಿ ಪರೀಕ್ಷೆ ಬರುವುದಿಲ್ಲ, ಯಾಕಂದರೆ ಬರುವುದೂ ಇಲ್ಲ ಬರೆಯುವುದೂ ಇಲ್ಲ ಅನ್ನುವಂಥದ್ದು, ಅಂಚಿನ ಕ್ರಮಗಳಲ್ಲಿ ಯಾಕೆ ಕೈಗೊಳ್ಳಬೇಕು ಅನ್ನೋದು. ಮಾರ್ಚ್ 21ನೇ ತಾರೀಕು ಒಂದ್ಸರಿ ರಸಾಯನಶಾಸ್ತ್ರ ಪರೀಕ್ಷೆ ನಡೆಸಿದ್ರು, ಆದ್ರೆ ಅಂದು ಎಕ್ಸಾಮ್ ಬರ್ದಾದ್ಮೇಲೆ ಲೀಕ್ ಅಂತ ಗೊತ್ತಾಯ್ತು. ಎಲ್ಲ ಶ್ರಮ ವಹಿಸಿದ್ರಿ, ಬರ್ದ್ರಿ, 10-15 ಪೇಜ್ ಬರ್ದ್ರಿ, ಆದ್ರೆ ಯಾವ್ದಕ್ಕೂ ವ್ಯವಸ್ಥೆಗೆ ಬರ್ಲಿಲ್ಲ. ಆದ್ರೆ ಇವತ್ತು ದೇವರ ದಯೆಯಿಂದ ಬರೆಯಕ್ ಮುಂಚೆನೆ ಗೊತ್ತಾಯ್ತು, ಆ ಶ್ರಮ ಉಳಿಯಿತು ಅನ್ನುವಂಥದ್ದು ಒಂದು ನೆಮ್ಮದಿದೆ. ಬರೆಯುವಂತ ಶ್ರಮ ಮತ್ತೆ ಒಂದು ಶೀಟ್ಗಳು ಅಷ್ಟು ಉಳಿಯಿತು ಅಷ್ಟೇ. ಇದು ಸರ್ಕಾರ ಮಾಡಿದಂತ ಒಂದು ಒಳ್ಳೆಯ ಕೆಲಸ, ಬೆಳಿಗ್ಗಿನ ಜಾವದಲ್ಲಿ ಹೇಳಿದ್ದು. ಆದ್ರೆ 2 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪರಿಶ್ರಮ ಹಾಕಿ, ಅದು ಕೆಮಿಸ್ಟ್ರಿ ಒಂದು ಕಠಿಣವಾದ ವಿಷಯವೇ ಆಗಿದೆ. ಇರೋ 4 ವಿಜ್ಞಾನ ವಿಷಯದಲ್ಲಿ ಕೆಮಿಸ್ಟ್ರಿಯೇ ಸ್ವಲ್ಪ ನೆನ್ಪಿಟ್ಕೊಂಡು ಬರೆಯುವಂಥ ವಿಷಯ. ಆದ್ರಿಂದ ಮತ್ತೆ ಈಗ ಏಪ್ರಿಲ್ 12 ಅಂತ ಡೇಟ್ ಕೊಟ್ಟಿದ್ದಾರೆ, ಅದಕ್ಕೆ ಈಗ 10 ದಿನಗಳ ಗ್ಯಾಪ್ ಕೊಟ್ಟಿರೋದ್ರಿಂದ ಎಲ್ಲ ಸಹಜವಾಗಿ ಮರ್ತು ಹೋಗುತ್ತೆ. ಅದಕ್ಕೆ ಮತ್ತೆ ಫಸ್ಟ್ ಇಂದ ಓದ್ಬೇಕು, ರಿವಿಷನ್ ಮಾಡುವಂತ ವ್ಯವಸ್ಥೆಗಳಿಗೆ ಮುಂದಾಗಬೇಕು ಎಲ್ಲರೂ. ಇದರಲ್ಲಿ ಭಾಗಿಯಾಗಿರೋ ಎಲ್ಲ ಅಧಿಕಾರಿಗಳಿಗೆ ಹೇಗೆ ಅನಿಸ್ತಾ ಇದೆ ಒಟ್ಟಾರೆ ಈ ಪರೀಕ್ಷೆಗಳಿಗಿಂತ ನೀವಿಷ್ಟೆಲ್ಲ ಒಂದು ಬುಕ್ಸ್ ಓದೋದ್ರಿಂದ ಹಿಡಿದು ಇವತ್ತಿನ ಕೊನೆಯ ಒಂದು ಚಾಪ್ಟರ್ ವರೆಗೆ ಓದ್ತೀರಿ, 1 ದಿನದಿಂದ ಈ ಚಾಪ್ಟರ್, ಇಷ್ಟೆಲ್ಲ ಕಷ್ಟಗಳು ಇರುತ್ತಾ?
ಹೇಗೆ ಅನಿಸ್ತದೆ? ಈ ಕಷ್ಟ ದೊಡ್ಡ ಅನಿಸ್ತಾ ಇದೆ, ಓದುವ ಕಷ್ಟಗಳು ದೊಡ್ಡ ಅಂತ ಅನಿಸ್ತಾ ಇದೆ? ನಾವು ಪರಿಶ್ರಮ ಹಾಕಿದ್ಕೆ ಬೆಲೆ ಸಿಗ್ತಾ ಇಲ್ಲ. ಮತ್ತೆ ಮತ್ತೆ ಅವ್ರು ಲೀಕ್ ಪಾರದರ್ಶಕವಾಗಿ ಹಾಗಾದ್ರೆ ತಿದ್ದುವಂತ ವ್ಯವಸ್ಥೆಗಳು ಆಗತ್ತಾ? ಪ್ರಶ್ನಾಪತ್ರಿಕೆಗಳನ್ನು ಉತ್ತರ ಪತ್ರಿಕೆಯನ್ನು ತಿದ್ದುವಂತ ವ್ಯವಸ್ಥೆಗಳಿಗೆ ಆಗತ್ತಾ ಅನ್ನುವಂಥದ್ದು ನಿಮ್ಗೆ ನಂಬಿಕೆ ಇದೆಯಾ? ಈಗಿನ ಕಾಲದಲ್ಲಿ ಎಲ್ಲ ಲಂಚ ಅಂತ ಬಂದಿರೋದ್ರಿಂದ ದುಡ್ಡಿಗೋಸ್ಕರ ರಾತ್ರಿ ಎಷ್ಟೊತ್ತಿಗೆ ಬೇಕಾದ್ರೂ ಲೀಕ್ ಮಾಡಕ್ಕೆ ಸಿದ್ಧವಾಗಿರ್ತಾರೆ. ಅಂಥದ್ರಲ್ಲಿ ಮೇಲಿನ ಹಂತದಲ್ಲೇ ಸರಿಯಾದ ವ್ಯವಸ್ಥೆಯನ್ನ ಮಾಡಿದ್ರೆ ಇವಾಗ್ಲೂ ಮಾಡ್ಬೋದು. ಅಲ್ಲ, ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಇವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ, ಮಾಡುದಿಲ್ಲ. ನೀವು ವಿರೋಧವಾಗಿ ನಿಂತ್ರು ಅವರು ಮಾಡುದಿಲ್ಲ, ನೀವು ವಿರೋಧವಾಗಿ ನಿಂತ್ರೆ ನೀವು ಬಿಜೆಪಿಯ ಪಾರ್ಟಿಯ ಅವರು ಅಂತ ಹೇಳುವಂತ ವ್ಯವಸ್ಥೆಗಳು. ನಿಮ್ಮ ವಿರೋಧವನ್ನು ಮಾತಾಡ್ತಿಲ್ಲ ಅವರು. ನಿಮ್ಗೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕಂದ್ರೆ ಬಿಜೆಪಿ ಅವರು ನಿಮ್ಗೆ ಹಣ ಕೊಟ್ಟಿದ್ರೆ ಆದ್ರಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅನ್ನುವಂತ ರೀತಿಯ ರಾಜಕೀಯ ಆಗಿದೆ. ವಿದ್ಯಾರ್ಥಿಗಳಲ್ಲೂ ರಾಜಕೀಯವನ್ನು ಕಾಣ್ತಾ ಇದ್ದಾರೆ ಅನ್ನೋದು. ಮುಂದಿನ ಸ್ಟೆಪ್ಸ್ ಏನು ನಿಮ್ದು? ಈಗ ಹೋರಾಟಕ್ಕೆ ಮುಂದಾಗ್ತೀರಾ? ಯಾವ ರೀತಿಯ ಮುಂದಿನ ಸ್ಟೆಪ್ಸ್? ಅವತ್ತು ಶಿಕ್ಷಣ ಸಚಿವರು ಮತ್ತೆ ಲೀಕ್ ಆಗೋದಿಲ್ಲ ಅಂತ ಭರವಸೆ ಕೊಟ್ಟಿದ್ರು. ಈಗ ಆಯ್ತು, ಇವಾಗ ಮತ್ತೆ ಆಗಿದೆ. ಈಗ ಸದ್ಯಕ್ಕೆ ಅವ್ರೇನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅವರ ಪ್ರತಿಕ್ರಿಯೆ ಹೇಗೆ ಪ್ರತಿಕ್ರಿಯೆ ಹೇಗೆ ಕೊಡ್ಲಿ? ಮಾತಾಡ್ತಾರೆ. ಒಮ್ಮೆ ಹೇಳಿದಂತ ಮಾತುಗಳು ಸುಳ್ಳಾಗಿ ಆಗಿದೆ, ಇನ್ನೊಮ್ಮೆ ಹೇಳಲಿಕ್ಕೆ ಆಗತ್ತಾ? 2 ಬಾರಿ ಸುಳ್ಳಾಗಿದ್ರೆ ಮತ್ತೆ ಅಲ್ಲ, ಮುಂದಿನ ದಿನಗಳಲ್ಲಿ ಇವರು 12ಕ್ಕೆ ದಿನ ಗೊತ್ತು ಮಾಡಿದ್ದಾರೆ. ಸರಿ, ಅದನ್ನು ಮಾಡೋ ಬಗ್ಗೆ ಪರೀಕ್ಷೆ ಆಗ್ಬೋದಾ ಅನ್ನುವಂಥದ್ದು ಇದು. ಅದ್ರ ಬಗ್ಗೆ ನನ್ನ ಅನಿಸಿಕೆ ಹೇಳ್ತೇನೆ. ನಿಜವಾಗಿ ನಾವು ಪರೀಕ್ಷೆಯನ್ನು ಒಳ್ಳೆಯದು ಮಾಡಿ ಚೆಂದ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಮಾಡಿದರೆ ಮಾತ್ರ ಅದಕ್ಕೆ ಒಂದು ಮರ್ಯಾದೆ ಬರ್ತದೆ ಇನ್ನು ಮುಂದೆ. ಇಲ್ಲದ್ರೆ ಇಲ್ಲ. ಚುನಾವಣೆಯ ಗಂಭೀರತೆಯನ್ನು ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಅವರು ಪಡ್ಕೋಬೇಕು ಅಂತ. ಹೌದು, ಅದಕ್ಕೆ ನಮ್ಮ ನಿರ್ದೇಶಕಿಯವರಿದ್ದಾರೆ, ಇವರು ಡೈರೆಕ್ಟರ್ PU ಬೋರ್ಡ್ ಇದು. ಅವರು ಏನು ಮಾಡಬೇಕಂದ್ರೆ, ನನ್ನ ಸಿನ್ಸಿಯರ್ ಅಪೀಲ್ ಅವರಿಗೆ ಏನಂದರೆ, ಅವರಿಗೆ ಯಾರ ಹತ್ರ ಕರೆಕ್ಟಾಗಿ ವಿಶ್ವಾಸ ಇದೆ, ಗೌರ್ಮೆಂಟ್ ರೂಲ್ಸ್ ಪ್ರಕಾರನೇ ಬಿಟ್ಟಲ್ಲ, ಅವರನ್ನು ಹಿಡ್ಕೊಂಡು ಕ್ವಶನ್ ಪೇಪರ್ಗಳನ್ನು ಕರೆಕ್ಟಾಗಿ ಮುದ್ರಿಸಿ ಯಾರಿಗೂ ಸಿಗದಾಗೆ ಮಾಡಿ ಅಂತ ನಂಬಿಕೆಸ್ತರ ಮಾತಾಡ್ತಾ ಕೊಡಬೇಕು. ಆಯಿತಾ? ಹಾಗೆ ಮಾಡಿ ಕ್ವಶನ್ ಪೇಪರ್ ಮಾಡಿದರೆ ಅದನ್ನು ಸರಿಯಾಗಿ ಸಾಗಾಟ ಮಾಡಿ ಕರೆಕ್ಟಾಗಿ ಮಾಡಿದರೆ ಇದರಲ್ಲಿ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಅಂತ ವ್ಯಕ್ತಿಗಳನ್ನ ಇವರು ಹಿಡ್ಕೊಳ್ಬೇಕು, ಅಂತ ಅಧಿಕಾರಗಳನ್ನ ಹಿಡ್ಕೊಳ್ಬೇಕು, ಅಂತ ಕೆಲಸವನ್ನು ಮಾಡಲೇಬೇಕು. ಅಲ್ಲ, ಇಲ್ಲಿ ಒಂದು ಪ್ರಶ್ನೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನುವಂಥದ್ದು ಪರಿಶೀಲನೆ ಮಾಡುವಂತ ವ್ಯವಸ್ಥೆಗಳಿಗೆ ಆಗ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆಗಳು. ಎಲ್ಲರೂ ಅದಕ್ಕೆ ಜಾಸ್ತಿ ಸರಿ, ನಾನು ಅದಕ್ಕೆ ಜಾಸ್ತಿ ಹೇಳಬಾರ್ದು, ಇದು ಸರ್ಕಾರದ ವಿಷಯ. ಆದ್ರೂ ನಾವು ಏನು ಹೇಳ್ಬೋದು, ಒಂದು ಜನಸಾಮಾನ್ಯನಾಗಿ ನಾನೊಂದು ರಸಾಯನಶಾಸ್ತ್ರದ ಪ್ರಾಧ್ಯಾಪಕ ಇಟ್ಟುಕೊಂಡು ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿ ಹೇಳಿದ ಹಾಗೆ ಅದರಲ್ಲಿ ತುಂಬಾ ನೆನಪು ಶಕ್ತಿ ಬೇಕಾಗುತ್ತೆ. ತುಂಬಾ ಒಂದು ಪ್ರಿಪೇರ್ ಮಾಡಬೇಕು, ತುಂಬಾ ಕಷ್ಟ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಯಲ್ಲಿ ಯಾರು ಕೇಳಿದ್ರೆ ಕೆಮಿಸ್ಟ್ರಿ ಕಷ್ಟ ಅಂತ ಹೇಳ್ತಾರೆ, ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾರೆ. ಆದರೆ ಅದಕ್ಕೆ ಅಂಥ ರೀತಿ ಒಂದು ಪ್ರಿಪೇರ್ ಮಾಡೋ ಮಕ್ಕಳಿಗೆ ಅನ್ಯಾಯ ಆಗದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಶಿಕ್ಷಣ ಇಲಾಖೆದು ಖಂಡಿತ. ಅದರಲ್ಲಿ ಮುಖ್ಯವಾಗಿ ಯಾರಿಗೆ ಬರ್ತದೆ ಅಂತ ಹೇಳಿದ್ರೆ, ಯಾರು ಅದರ ಮೇಲ್ವಿಚಾರಕರಿರ್ತಾರೆ, ಇದು ಡೈರೆಕ್ಟರ್, ಅವರಿಗೆ ಬರುವಂಥದ್ದು. ಅವರು ದಯವಿಟ್ಟು ನನ್ನ ಕಳ್ಕಳಿ ವಿನಂತಿ ಅಂದರೆ, ಅವರಿಗೆ ಯಾರು ನಿಜವಾಗಿ ವಿಶ್ವಾಸ ಇದೆ, ಅವರಿಗೆ ಇಷ್ಟನ್ನು ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಎಂಥ ಅಧಿಕಾರಿಗಳು ಹೇಗಿರ್ತಾರೆ ಅಂತ. ವಿಶ್ವಾಸ ಅಧಿಕಾರಿಗಳನ್ನು ಮಾತ್ರ ಅದಕ್ಕೆ ಇನ್ವಾಲ್ವ್ ಮಾಡಿಕೊಂಡು ಇದನ್ನು ಸರಿಯಾಗಿ ಯಾವುದೇ ಒಂದು ಲೋಪದೋಷವಿಲ್ಲದೆ ಮಾಡಿ ಅದನ್ನು ಸಕ್ಸಸ್ ಮಾಡಿ ಅವರು ತೋರಿಸಬೇಕು. ಈ ಜವಾಬ್ದಾರಿ ಇದೆ. ನೀವು ಈ ಹಿಂದಿನ ದಿನವನ್ನು ಸ್ವಲ್ಪ ನೋಡ್ತಾ ಇದ್ರೆ, ಅದಕ್ಕಿಂತ ಮಾಸ್ ಕಾರ್ಡ್ ನ ಒಂದು ಡಿಗ್ರಿ ಮಾಸ್ ಕಾರ್ಡ್ ನ ಒಂದು ಫಲಿತಾಂಶ ಹೇಗೆ ಅನಿಸ್ತು? ಆ ಸಂದರ್ಭದಲ್ಲೂ ಒಂದು ಲೋಪದೋಷಗಳು ಇದೆ. ಹಾಗಾದ್ರೆ ಯಾರೋ ಅವಿದ್ಯಾವಂತರನ್ನು ಅಧಿಕಾರಿಯನ್ನಾಗಿ ಮಾಡಿದಾರ ಅನ್ನುವ? ಇಲ್ಲ, ವಿದ್ಯಾವಂತರೇ ಇಲ್ಲ. ಅದೇ ನೀವು ಹೇಳಿದಾಗ ಇಚ್ಛಾಶಕ್ತಿ ಉಂಟಲ್ಲ, ನಾನು ಸರಿಯಾಗಿ ಕೆಲಸ ಮಾಡಬೇಕು, ಮಿಸ್ಟೇಕ್ ಆಗಬಾರದು ಅಂತ ಹೇಳುವಂತಹ ಒಂದು ಹುಮ್ಮಸ್ಸಿದ್ದವರ ಹತ್ರ ಈ ಕೆಲಸವನ್ನು ಮಾಡಿಸಬೇಕು. ಅಲ್ಲ, 2 ಬಾರಿ ಶಿಕ್ಷಣ ಇಲಾಖೆ ಗುರ್ತು ಮಾಡುವಂತ ವ್ಯವಸ್ಥೆಗಳಿಗೆ ಮುಂದಾಯಿತು. ಈ ಬಾರಿ PU ಬೋರ್ಡಿನ ಒಂದು ವ್ಯವಸ್ಥೆ ಎಲ್ಲವೂ ಚೆನ್ನಾಗಿ ಹೋಗ್ತಾ ಇದ್ರೆ ಆಗೇನು ಪ್ರಾಬ್ಲಮ್ ಬರುವುದಿಲ್ಲ. ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅದಕ್ಕೆ ಸಂಬಂಧವಾಗಿ ಅವರಿಗೆ ಕೊಡ್ಬೋದು. ಈ ಸಲ ಹಾಗೆಲ್ಲ, ಇದೊಂದು ಸ್ಪೆಷಲ್ ಕೇಸ್, ಚಾಲೆಂಜಿಂಗ್ ಕೇಸ್. ಅವರು ಚಾಲೆಂಜ್ ಆಗಿ ಇದನ್ನು ತಗೊಂಡು ಅದನ್ನು ಮಾಡಿದರೆ ಅದು ಜನರಿಗೆ ಮುಟ್ತದೆ. ಸರಿ, ನೀನೇನು ಹೇಳಿಕ್ಕೆ ಇಷ್ಟಪಡ್ತೀಯ? ಈಗ ಎಲ್ಲರೂ ವಿದ್ಯಾರ್ಥಿಗಳು ನಿನ್ನ ಹಾಗೆ ಇವತ್ತು ತುಂಬಾ ಅಪ್ಸೆಟ್ ಆಗಿದ್ದಾರೆ. ಎಕ್ಸಾಮ್ ಅನ್ನು ಬರೀಲಿಕ್ಕೆ ಹೋಗಿ ವಿದೇಶದಲ್ಲಿ ಕಲಿಯುವಂತ ಪರ ರಾಜ್ಯಗಳಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ಹೋಗ್ಬೇಕಿತ್ತು. ಇವತ್ತು ಸಂಜೆ ಕೆಲವರು ವಿದೇಶ ಪ್ರಯಾಣ ಮಾಡುವಂತವರು ಎಲ್ಲ, ಆದ್ರೆ ಇದರಿಂದ ಎಲ್ಲ ಬೇಸತ್ತು ಹೋದ್ರು. ಹೇಗೆ ಅನಿಸ್ತದೆ? ಮುಂದಿನ ಸ್ಟೆಪ್ಸ್ ಏನು? ಈಗ ನಾಡಿದ್ದು ಏಪ್ರಿಲ್ 3ನೇ ತಾರೀಕು CBSE ಅವರು ಕಂಡಕ್ಟ್ ಮಾಡೋ JEE ಮೇನ್ ಎಕ್ಸಾಮ್ ಇದೆ. ಅದು ಕೂಡ ರಾಜ್ಯದಲ್ಲಿ 3 ಸೆಂಟರ್ ಇರೋದು, ಹುಬ್ಬಳ್ಳಿ, ಮಂಗಳೂರು ಮತ್ತೆ ಬೆಂಗಳೂರು. ಅಲ್ಲಿಗೆ ರಾಜ್ಯದ ಹಲವಾರು ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ. ಅವರಿಗೆ ಕೂಡ ಈಗ ಟ್ರೈನು, ಬಸ್ ಮೂಲಕ ಬಂದು ಹೋಗೋದು ಕಷ್ಟ ಆಗ್ಬೋದು. ಆದ್ದರಿಂದ ಇಲಾಖೆಯವರು ಇದರಲ್ಲಿ ಸೂಕ್ತ ಕ್ರಮ ತಗೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊ.
ಸರಿ, ಬಹಳಷ್ಟು ವಿಚಾರಗಳು ಮಾತಾಡ್ತೀನಿ ನಿಮ್ ಜೊತೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮವನ್ನು ತೆಗೆದು ಬ್ರೇಕ್ನ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ದುರಂತ ಪರೀಕ್ಷೆ ಬಗ್ಗೆ ಬಹಳಷ್ಟು ವಿಚಾರಗಳು ವಿದ್ಯಾರ್ಥಿಗಳು ನಮ್ಮ ಜೊತೆ ಮಾತಾಡಿದ್ರು. ಎಸ್, ಇದೀಗ ಮತ್ತೊಬ್ರು ವಿದ್ಯಾರ್ಥಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಶ್ಯಪ್ ರಾವ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ. ಎಸ್, ಈಗಾಗಲೇ ನಾವು ಮಾತಾಡ್ತಿದ್ವಿ, ರಾಜಕೀಯ ಬಣ್ಣಗಳನ್ನು ಬದಲಾಗ್ತಾ ಇದೆ. ಈಗಾಗಲೇ ಬಹಳಷ್ಟು ಸಂಘಟನೆಗಳು ಅಥವಾ ವಿದ್ಯಾರ್ಥಿಯ ಸಂಘಟನೆಗಳಿಗೆ ರಾಜಕೀಯ ಲೇಪನಗಳನ್ನು ಮಾಡ್ತಾ ಇದ್ದಾರೆ. ಈ ಬಾರಿಯು PU ಈಗ ಬೋರ್ಡಿನ ಒಂದು ಪ್ರತಿಭಟನೆ ಇದೀಗ ತೀವ್ರ ಗತಿಯಲ್ಲಿ ಇದೆ. ಅಥವಾ ಯಾವ ರೀತಿಯಲ್ಲಿ ಈ ಬಿಸಿಯನ್ನು ರಾಜಕೀಯವಾಗಿ ತಣಿಸಲಿಕ್ಕೆ ರಾಜಕೀಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀವಿ. ಇದು ರಾಜಕೀಯ ಲಾಭವಾಗಿ ಪರಿಣಮಿಸ್ತದಾ PU1 ಅನ್ನುವಂಥದ್ದು, ಅಥವಾ ಯಾವ ರೀತಿಯಲ್ಲಿ ಬಳಸ್ಕೋಬಹುದು? ಈಗ ವಿದ್ಯಾರ್ಥಿನಿಯರು ಅವರ ನ್ಯಾಯಕ್ಕೆ ಬೇಕಾಗಿ ಹೋರಾಡೋದು ಅದು ಸರಿ ಅಂತ ನನಗೆ ಅನ್ನಿಸ್ತದೆ. ಅವರಿಗೆ ಅನ್ಯಾಯ ಆಗುವಾಗ ಅವರು ಪ್ರತಿಭಟಿಸಲೇಬೇಕು, ಅವರ ಭಾವನೆ ವ್ಯಕ್ತಪಡಿಸಲೇಬೇಕು. ಹಾಗೆಂತ ಇದನ್ನು ರಾಜಕೀಯವಾಗಿ ತೆಗೆದುಕೊಂಡು ಯಾವುದೋ ಒಂದು ಪಾರ್ಟಿಗೆ ಇನ್ನೊಂದು ಪಾರ್ಟಿಗೆ ಗಲಾಟೆ ಆಗುವಂಥ ಕೆಲಸ ಆಗಬಾರದು. ಅದರ ಬದಲಿಗೆ ಯಾವುದೇ ರಾಜಕೀಯ ಪ್ರವೇಶ ಮಾಡ್ಬೋದು, ಮಾಡಬಾರ್ದು ಅಂತಲ್ಲ. ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವಲ್ಲಿ ಅವರು ಹೆಲ್ಪ್ ಮಾಡಿದರೆ ಅದು ಅಂಥ ರಾಜಕೀಯದ ಒಂದು ಇದು ಸರಿಯಾಗ್ತದೆ. ಅದು ಆ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ರಾಜಕೀಯದವರು ಕೂಡ, ಪಕ್ಷದವರು ಕೂಡ ಈ ಮಕ್ಕಳ ಪರೀಕ್ಷೆ ಹೇಗೆ ಮಾಡಬೇಕು ಅದಕ್ಕೆ ಅವರು ಸಹಕಾರ ಇತ್ತು ಚೆನ್ನಾಗಿ ಮಾಡಿದರೆ ಒಳ್ಳೇದು. ಆಗ ಅದು ತೊಂದರೆ, ಆ ಮಟ್ಟಿಗೆ ಏನು ಪ್ರಾಬ್ಲಮ್ ಆಗುದಿಲ್ಲ. ವಿವಿಯ ದುರಂತ, ಒಂದು ಒಬ್ಬ ವಿದ್ಯಾರ್ಥಿಯ ಆತ್ಮಹತ್ಯೆ ಆಯಿತು. ಆ ಸಂದರ್ಭದಲ್ಲಿ ವಿವಿಯ ಒಳಗೆ ರಾಜಕೀಯ ಪ್ರವೇಶ ಆಗಬಾರ್ದು ಅನ್ನುವಂಥದ್ದು ಒಂದು ಎಲ್ಲರ ಒಕ್ಕರಳಿನ ಒಂದು ಮಾತಾಗಿತ್ತು. ಈಗ ಈ ಒಂದು ಪ್ರತಿಭಟನೆಯಲ್ಲೂ ರಾಜಕೀಯ ವ್ಯಕ್ತಿಗಳು ಕಾಣುವುದು ಸರಿ ಅಂತ ಅನಿಸ್ತದೆ? ಸರಿಯಲ್ಲ, ಇವತ್ತು ಆಗಿ ಹೋಗಿದೆ. ಆದ್ರೆ ಇನ್ನು ಹಲವು ಬಾರಿ ಅದಕ್ಕೆ ಈಗ ಪತ್ರಿಕಾಗೋಷ್ಠಿಗಳು, ಹೌದು ಪೂಜಾರಿ ಅವರಾಗಿರ್ಬೋದು ಹೇಳಿಕೆ ನೀಡುವುದು, ಇನ್ನು ಮುಂದೆ ಆಗಬಾರದು. ಸದಾನಂದ ಗೌಡ್ರ ಆಗಿರ್ಬೋದು ಹೇಳಿಕೆಯನ್ನು ನೀಡುವಂತದ್ದು, ರಾಜಕೀಯ ಲಾಭಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಯುವಕರ ಮನಸ್ಸಲ್ಲಿ ಇದೊಂದು ಯಾವ ರೀತಿಯಲ್ಲಿ ಕಾಂಗ್ರೆಸ್ ತಪ್ಪು ಮಾಡಿದೆ ಅಥವಾ ಬಿಜೆಪಿ ತಪ್ಪು ಮಾಡಿದೆ ಅನ್ನುವಂಥದ್ದನ್ನು ತೋರ್ಪಡಿಸ್ತಾ ಇದೆ. ಅಲ್ಲ, 5 ವರ್ಷಗಳಲ್ಲಿ ಇವರು ಮಾಡಿದ ತಪ್ಪುಗಳಿಲ್ವಾ? 5 ವರ್ಷದಲ್ಲಿ ಲೀಕ್ ಔಟ್ ಆಗ್ತಾ ಇದೆ. 5 ವರ್ಷ ಮಾತ್ರ ಅಲ್ಲ, ನಿಮಗೆ ನಾನು ಹೇಳಬೇಕು, ನನ್ನ ನೆನಪಿನ ಪ್ರಕಾರ ಹೇಳಬೇಕಿದ್ರೆ, ನಾನು ಈ ವಿದ್ಯಾರ್ಥಿ ಹಾಗೆ PUC ಇದ್ದಾಗ ನನಗೆ ನೆನಪಿದೆ, ಇಡೀ PUC ಪರೀಕ್ಷೆಯೂ ಪೋಸ್ಟ್ಪೋನ್ ಆಗಿತ್ತು. 2ನೇ ಸಲ ಎಲ್ಲ ಸಬ್ಜೆಕ್ಟು 2ನೇ ಸಲ ಆಗಿತ್ತು. ಅಲ್ಲಿವರೆಗೆ ಹೋಗಿತ್ತು ಆ ಟೈಮಲ್ಲಿ ಕೂಡ. ಈಗ ಇದೇನು ಹೊಸ್ತಲ್ಲ. ಇದು ಒಂದು ಮನೆಯಲ್ಲಿ ಕೆಲವು ಸಲ ಏನೋ ಮಿಸ್ಟೇಕ್ ಆಗ್ತದೆ ಮನೆಯಲ್ಲಿ, ಅದು ನಾವು ಸರಿಪಡಿಸಬೇಕು. ಇದು ಅದೇ ರೀತಿ ಅಷ್ಟೇ. ಇದು ಸರ್ಕಾರ ಸರಿಸಬೇಕಂತ ಕೆಲಸ, ಸರ್ಕಾರ ಆ ಕೆಲಸವನ್ನು ಮಾಡಬೇಕು, ಇಲಾಖೆಯ ಮೂಲಕ ಮಾಡಬೇಕು. ಇದಕ್ಕೆ ರಾಜಕೀಯ ಬಣ್ಣ ಕೊಡುವ ಅಗತ್ಯ ಇಲ್ಲ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ, ಮಕ್ಕಳ ಶ್ರಮ ಹೀಗೆ ಹೋಗ್ತಾ ಉಂಟು, ಮಕ್ಕಳಿಗೆ ನ್ಯಾಯ ಸಿಗ್ತಾ ಇಲ್ಲ, ಅಲ್ಲಿ ಹೋರಾಟ ನಡೀತದೆ ಅಷ್ಟೇ. ಇವರು ತಬ್ಬಲಿಗಳಾಗ್ತಾರೆ, ಇವರು ನೋಡುವವರು ಯಾರಿಲ್ಲ ಅಂತ ಆಗ್ತದೆ. ಅದರ ಬದಲಿಗೆ ನನಗೆ ಒಂದೇ ಒಂದು ನನ್ನ ವಿಜ್ಞಾಪನೆ ಏನಂತ ಹೇಳಿದರೆ, ಈ ಮಕ್ಕಳಿಗೆ ತೊಂದರೆ ಆಗದ ಹಾಗೆ ನೀವು ಹೇಳಿದಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಹೊರದೇಶಗಳಿಗೆ ಹೋಗ್ಲಿಕ್ಕೆ ಇದ್ದಾರೆ, ಟಿಕೆಟ್ ಎಲ್ಲ ಮಾಡಿದ್ದಾರೆ, ಈ ಎಕ್ಸಾಮ್ ಮುಗಿದುಕೊಳ್ಳಿ ಹೋಗ್ತಾರೆ. ಅದೆಲ್ಲ ಹೋಗಬೇಕು. ಅವರು ಈಗ ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಲವರು ವೀಸಾ ಎಂಡ್ ಆಗುವಂಥ ಪರಿಸ್ಥಿತಿ ಬರ್ತದೆ, ಅವ್ರು ಹೋಗಬೇಕು, ಬುಕ್ ಮಾಡಿರ್ತಾರೆ, ಹೋಗ್ಲಿಕ್ಕೆ ಆಗೋದಿಲ್ಲ ಪರೀಕ್ಷೆಯಿಂದಾಗಿ. ಅದು ಒಂದು ಸಲ ತೊಂದರೆ ಇಲ್ಲ, ಇದು 2ನೇ ಸಲ ಪೋಸ್ಟ್ಪೋನ್ ಆಗೋದು, ಇದೆಲ್ಲ ಅಷ್ಟು ಸರಿಯಾದ ಸಮಂಜಸವಾದಂಥ ಕಾರಣ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಪೋಸ್ಟ್ಪೋನ್ ಆದ್ದಕ್ಕೆ ಅದನ್ನು ಸರಿಸಿಪಡಬೇಕಾದ್ರೆ ಅದು ಇಲಾಖೆಯೇ ಮಾಡಬೇಕು, ಇಲಾಖೆಯ ಕರ್ತವ್ಯ. ಹೌದು. ಈಗ ಹೋರಾಟದ ಬಗ್ಗೆ ನಾವು ಮಾತಾಡ್ತಿದ್ವಿ. ನೀವು ಹೋರಾಟ ಮಾಡಿದ್ರೆ ಇವತ್ತು ಹಸಿರು ಅಥವಾ ಇನ್ನೊಂದು ಯಾವುದೋ ಕೇಸರಿ ಬಾವುಟ ಅಥವಾ ವೈಟ್ ಬಾವುಟ ಯಾವುದೋ ಒಂದು ಹಿಡ್ಕೊಂಡು ನೀವು ಇವತ್ತು ಪ್ರತಿಭಟನೆ ಮಾಡಿದ್ರೆ ಪಕ್ಷಕ್ಕೆ ಅಥವಾ ಯಾವುದೋ ರಾಜಕೀಯ ಪಕ್ಷಗಳ ಬಣ್ಣ ಲೇಪನೆ ಮಾಡ್ತಾರೆ. ಹಾಗಾದ್ರೆ ನೀವು ಹೋರಾಟ ಮಾಡಬಾರ್ದು ಅನ್ನೋದು ಮಾಡಬೇಕು. ನಮಗೀಗ ಶಿಕ್ಷೆ, ನಾವೀಗ ತಪ್ಪಿದ್ದವ್ರಿಗೆ ಶಿಕ್ಷೆ ಆಗಲೇಬೇಕು. ಈಗ ಅವ್ರು ರಾಜ್ಯಕ್ಕೆ ಹೇಳ್ತಾರೆ, 4 ವರ್ಷ ಹಿಂದೆ 2012 ಮ್ಯಾಥ್ಸ್ ಪೇಪರ್ ಲೀಕ್ ಆಯಿತು. ಆಗ ಯಾವ ಸರ್ಕಾರ ಇತ್ತು? BJP ಇತ್ತು. ಈಗ ಕಾಂಗ್ರೆಸ್ ಉಂಟು. ಇದು ಪಕ್ಷದವ್ರು ಮಾಡೋದಲ್ಲ, ಇದು ಯಾರು ಗಣ್ಯ ವ್ಯಕ್ತಿಗಳೇ ಕೈವಾಡಿದ್ದೇ ಮಾಡೋದು. ಈಗ ನಾವು ಇಡೀ ಕರ್ನಾಟಕದಲ್ಲಿ ಸ್ಟೂಡೆಂಟ್ ಪವರ್ ಅಂತ ಎಷ್ಟುಂಟು, ನಾವೆಲ್ಲ ಒಟ್ಟುಗೂಡಿ ಒಂದು ಆಂದೋಲನ ಶುರು ಮಾಡಿದರೆ ಯಾವ ಸರ್ಕಾರ ಆಗಲಿ ಯಾವ ಪೊಲೀಸ್ ಆಗಲಿ ನಮ್ಮನ್ನು ತಡೆಗಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಶುರು ಮಾಡೋ ಮೊದಲು ಇವರು ಇದು ಸರಿಪಡಿಸಿದರೆ ಅವರಿಗೆ ಒಳ್ಳೆಯದು. ನಾವೆಲ್ಲ ಸೇರಿದರೆ, ಈಗ ನಾಳೆ ಎಷ್ಟು ಜನ ಸೇರಿದರೆ ಒಂದು ಮುಗಿಬಿದ್ದರೆ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಅವರ ಮಂಡಳಿ ಪುಡಿ ಮಾಡ್ಲಿಕ್ಕೆ ನಮ್ಗೆ ಎಷ್ಟೊತ್ತು ಬೇಕು ಅಂತಿಲ್ಲ. ವಿದ್ಯಾರ್ಥಿಗಳ ಒಂದು ಯುವ ಶಕ್ತಿಯ ಮುಂದೆ ಏನು ಅಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಈಗ ಯುವ ಶಕ್ತಿ ಒಟ್ಟಿಗೆ ಸೇರಿದ್ರೆ ನಾವು ಅವ್ನು ಕ್ರೈಸ್ತನ, ಮುಸ್ಲಿಮ, ಇಸ್ಲಾಂ ಎಂತ ನೋಡುದಿಲ್ಲ. ನಾವು ನಮ್ಗೆ ತಪ್ಪಾಗಿದೆ ಅಂದ್ರೆ ಒಟ್ಟಿಗೆ ಸೇರ್ತೇವೆ ನಾವು. ಅದಕ್ಕೀಗ ಒಬ್ಬೊಬ್ರು ಪಕ್ಷ ಹೇಳ್ತಾರೆ, ಆ ಪಕ್ಷದಿಂದ ಗಲಾಟೆ ಮಾಡಿಸ್ತೇನೆ ಹಾಗೆ ಹೇಳ್ಬೋದು. ಆದ್ರೆ ನಮ್ಗೆ ಮೋಸ ಆದ್ರೆ ನಾವು ಯಾವ ಪಕ್ಷ ಅಂತ ಸಹ ನೋಡುದಿಲ್ಲ, ನಾವೆಲ್ಲ ಸೇರಿ ಆಂದೋಲನ ಶುರು ಮಾಡ್ತೇವೆ. ಅದರ ಮೊದಲು ಇವರು ಅನ್ನುವಂಥದ್ದು. ಈಗ
ನೀವು ಪರೀಕ್ಷೆಯನ್ನು ಬರೀಲಿಕ್ಕೆ ಹೋದ್ರಿ, ಇವತ್ತು ಲೀಕ್ಔಟ್ ಆದ ಬಗ್ಗೆ ಗೊತ್ತಾಯ್ತು ಬೆಳಿಗ್ಗೆ, ಈ ಹಿಂದೆ ಬರ್ದಾಗಿದೆ, ಅದ ನಂತರ ಗೊತ್ತಾಯ್ತು. ಮುಂದಿನ ಈಗ 12ಕ್ಕೆ ಏಪ್ರಿಲ್ 12ಕ್ಕೆ ಇಟ್ಟಿದ್ದಾರೆ, ಏನಾಗ್ಬೋದು ಮುಂದಿನ ಪರಿಸ್ಥಿತಿ ನಿಮ್ಮ ಲೆಕ್ಕಾರ? ಈ ಒಂದು 2 ದಿವಸದ ಅಥವಾ 2 ಬಾರಿ ಆದಂತ ಲೀಕ್ಔಟ್ ನ ಪ್ರಕರಣವನ್ನು ಇಟ್ಕೊಳ್ಳೋದಾದ್ರೆ ಮುಂದಿನ ದಿನಗಳು ಏನಾಗ್ಬೋದು? ಎಲೆಕ್ಷನ್ ಟೈಮಲ್ಲಿ ಕೊಡುವಂತ ಸೆಕ್ಯೂರಿಟಿ ಇವರು ನಾಳ್ದು ಕೊಟ್ರೆ ಮತ್ತೆ ಲೀಕ್ ಆಗುದಿಲ್ಲ ಅಂತ ನಮ್ದೊಂದು ನಂಬಿಕೆ. ಈಗ ಮತ್ತೆ ಲೀಕ್ ಆಗ್ತದೆ ಅಂತ. ಈಗ ಇದು ಲೀಕ್ ಆಯ್ತು, ಈಗ ನಾಳೆ CET ನಾವು ಯಾವ್ದು ಏರಿಯಾದಲ್ಲಿ ಹೇಳುದು ಲೀಕ್ ಇದಾದ್ರೂ ಒಂದು ಸ್ವಲ್ಪ ಅಲ್ಪ ಮಟ್ಟಿಗೆ ನಮ್ಗೆ ಇದಾಗುದು. CET ನಮ್ಮ ಲೈಫ್ ಪ್ರಶ್ನೆ, ನಿಜವಾಗಿ ವಿದ್ಯಾರ್ಥಿ ಜೀವನದ ಮೇಲಿನ ಒಂದು ಖಂಡಿತ ಆಶೋತ್ತರಗಳು ಅದನ್ನು ಇಟ್ಕೊಂಡೇ ಇವತ್ತು ಎಕ್ಸಾಮ್ ಬರೀತಾರೆ. ನಾಳೆ ಅದೇ ಎಲ್ಲದಕ್ಕೂ ನಿರ್ಣಾಯಕವಾಗಿ ಇರ್ತದೆ CET ಎಕ್ಸಾಮ್. ಅದು ಮಾತ್ರ ಅಲ್ಲ, ಸೆಕೆಂಡ್ PCA ಈ ರಿಸಲ್ಟ್ ಅವರ ಇಡೀ ಲೈಫ್ ಅನ್ನ ಡಿಸೈಡ್ ಮಾಡುವಂತ ಒಂದು ಕೋರ್ಸ್ ಅನ್ನುವಂಥದ್ದು. ಈ ಮಕ್ಕಳ ಲೈಫ್ನ ಮೇಲೆ ಯಾರು ಆಟ ಆಡಬಾರದು. ಅಲ್ಲ, ಇದರಲ್ಲಿ ಆಟವಾಡಿದ್ರೆ ಈಗ ಯುವಶಕ್ತಿ ಎಲ್ಲೋ ಅದಕ್ಕೆ ಬಿಜೆಪಿಯೋ ಕಾಂಗ್ರೆಸ್ಸಿಗೋ JDSಗೋ ಲಾಭ ತರುತ್ತೆ. ರಾಜಕೀಯ ಲೆಕ್ಕಾಚಾರ ಆಗ್ತಾ ಇದೆ ಅನ್ನುವಂಥದ್ದು ಇದು ದುರಂತ ಒಂದು ನಾವು ನೋಡ್ತಾ ಇದ್ದೇವೆ. ಮತ್ತೆ ನಮ್ಮ ನೋಡಿದ್ರೆ ಹೇಳ್ತಾರೆ JEE ಅಲ್ಲಿ ನಮ್ಮ ಕರ್ನಾಟಕ ಹಿಂದುಳಿದೆ. ಈ ತರ ಮಾಡಿದ್ರೆ ಈಗ JEE ಟೈಮಲ್ಲಿ ಬೋರ್ಡ್ ಎಕ್ಸಾಮ್ ಮುಗಿಸಿದ್ರೆ ಮತ್ತೆ ಯಾಕೆ ರಿಸಲ್ಟ್ ಅಫ್ಕೋರ್ಸ್ ಕಮ್ಮಿ ಬರಲೇಬೇಕು. ರಿಸಲ್ಟ್ ಬರುವಾಗ ಇನ್ನೂ ಮತ್ತು ತಡ ಆಗುತ್ತೆ. ನಮ್ಮ PU ಮಂಡಳಿ ಆಗ್ಲಿ ಸರ್ಕಾರ ಆಗ್ಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿ ಎಕ್ಸಾಮ್ ಮಾಡ್ತಿಲ್ಲ. ಇವ್ರಿಗೆ ಗೊತ್ತಿತ್ತು ಲಾಸ್ಟ್ ಇಯರ್ ಪೋಸ್ಟ್ ಪೋನ್ ಆಗಿತ್ತು, 28ಗೆ ಮುಗಿಸಿ 10th ಎಕ್ಸಾಮ್ ಅಷ್ಟು ಒಂದು ದಿನ ಗ್ಯಾಪ್ ಅಲ್ಲಿ ಯಾಕೆ ಇಡಬೇಕಿತ್ತು? ಒಂದು 5-6 ದಿನ ಆದ್ರೂ ಗ್ಯಾಪ್ ಕೊಡ್ಬೋದಿತ್ತಲ್ಲ. ಇವರಿಗೆ ಮಾಡ್ಲಿಕ್ಕೆ ನೀವು ಹೇಳಿದಾಗ ಇಚ್ಛಾಶಕ್ತಿ ಇಲ್ಲ ಇವರಿಗೆ. ಇವ್ರು ಯಾರ್ದೋ ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ ಹೊರತು ಇವ್ರು ನಮಗೋಸ್ಕರ ಮಾಡ್ತಿಲ್ಲ. ಎಲೆಕ್ಷನ್ ಟೈಮಲ್ಲಿ ಸೆಕ್ಯೂರಿಟಿ ಕೊಡ್ತಾರೆ, ಯಾಕಂದ್ರೆ ರಾಜಕಾರಣಿ ಅವರ ಲೈಫ್ ಪ್ರಶ್ನೆ. ಹಾಗಾದ್ರೆ ಇದು ನಮ್ಗೆ ನಮ್ಮ ಪರಿಶ್ರಮಕ್ಕೆ ಬೆಲೆ ಇಲ್ವಾ? ನಮ್ಮ ಲೈಫ್ ಒಟ್ಟಿಗೆ ಆಟ ಆಡ್ತೀಯಾರ? ಇದಕ್ಕೆಲ್ಲ ಈಗ ಎಲೆಕ್ಷನ್ ಕೊಡೋ ಟೈಮಲ್ಲಿ ಕೊಡುವಂತ ಸೆಕ್ಯೂರಿಟಿ ಕೊಟ್ರೆ ಈಗ ನಾವು ಪರೀಕ್ಷೆ ಆಗುತ್ತೆ, ಇಲ್ಲಾಂದ್ರೆ ಮತ್ತೆ ಲೀಕ್ ಔಟ್ ಆಗುವಂತ ಪ್ರಶ್ನೆಗಳು ಬರುತ್ತೆ ಅನ್ನೋದು ತಾವೇನು ಹೇಳ್ತೀವಿ? ನನಗೆ ವಿದ್ಯಾರ್ಥಿ ವೃಂದದವರ ಬಗ್ಗೆ ಕೂಡ ನನಗೊಂದು ತುಂಬ ಕಳಕಳಿ ವಿನಂತಿ ಮಾಡ್ತೇನೆ. ಅಂದರೆ ಇವತ್ತು ಅವರು ಅವರ ಒಂದು ನಿಜವಾದ ಒಂದು ಮನಸ್ಸಿನ ನೋವನ್ನು ತಿಳಿಸಿದ್ದಾರೆ. ನಿಜವಾಗಿ ಅದು 100% ಎಲ್ಲರೂ ಎಪ್ಪೊಂದದೆ. ಆದರೂ ಕೂಡ ನಾನು ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಅವರು ಯಾವುದೇ ಪಾರ್ಟಿ ಜೊತೆ ಹೋಗಬಾರ್ದು. ನಿಜವಾಗಿ ಈ ವಿಷಯದಲ್ಲಿ ಹೋಗಬಾರ್ದು, ಆಯ್ತಾ? ಅವರು ಈಗ ಇದನ್ನು ಅವರು ವಿರೋಧ ತೋರಿಸಿದ್ದಾರೆ. ಈಗ ಅವರು ಅವರು ನಂಬಬೇಕು, ಈಗ ಇನ್ನು ಮುಂದೆ ನಂಬಬೇಕು ಅವರನ್ನು. ಯಾಕಂತ ಹೇಳಿದ್ರೆ ಅವರು ಮಾಡಿ ಕೊಡಬೇಕು ಕರೆಕ್ಟಾಗಿ. ಇಲಾಖೆಯವರ ಕರ್ತವ್ಯ ಇದು. ಮಕ್ಕಳು ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ, ಅದು ಸರಿ, ಅದನ್ನು ಒಪ್ಪಿಕೊಂಡು ಇನ್ನು ಮುಂದೆ ನಾವು ಮಾಡೋದಿಲ್ಲ, ಯಾವ ರೀತಿಯಲ್ಲಿ ಮಾಡೋದಿಲ್ಲ, ಚೆನ್ನಾಗಿ ಮಾಡಿಕೊಡ್ತೇವೆ ಎಂದು ಮಕ್ಕಳಿಗೆ ಅವರು ವಿಶ್ವಾಸ ತುಂಬಿಸಿ ಈ ಕೆಲಸವನ್ನು ಮಾಡಬೇಕು. ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಒಂದು ದೊಡ್ಡ ವಿನಂತಿ ಅಂತ ಹೇಳಿದ್ರೆ, ಯಾರೇ ರಾಜಕೀಯ ಪಕ್ಷ ಸೇರಿಬಿಟ್ರೆ ಬಂತು ಭ್ರಷ್ಟಾಚಾರ ಅನ್ನುವಂಥದ್ದು ಇದ್ರಲ್ಲೂ ಕೈ ಆಗ್ತಾ ಇದೆ, ತಾಂಡವಾಡ್ತಾ ಇದೆ. ಹೌದು, ಭ್ರಷ್ಟಾಚಾರವನ್ನು ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು? ಸಾಧ್ಯ ಅಂದ್ರೆ ಅದೇ ನೀವು ಹೇಳಿದಾಗ ಅಧಿಕಾರಿ ವಲಯದಲ್ಲಿ ಭ್ರಷ್ಟಾಚಾರಗಳನ್ನು ನಿರ್ಮೂಲನೆ ಮಾಡುವಂತ ವ್ಯವಸ್ಥೆಗಳಿಗೆ ಮುಂದಾಗಬೇಕು. ಅದು ಆಂದೋಲನ ಮಾಡುವಂತ ವ್ಯವಸ್ಥೆಗಳಿಗೆ ಮುಂದಾಗಬೇಕು ಅಂತ ಅನಿಸ್ತಾ ಇಲ್ಲ? ಹೌದು. ಅಲ್ಲ, ಮಕ್ಕಳು ಆಂದೋಲನ ಮಾಡಿಯೇ ಅವರು ಭ್ರಷ್ಟಾಚಾರಿಗಳಾಗಿ ಆಗಿರಬಾರ್ದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಂದೋಲನ ಮಕ್ಕಳು ಮಾಡದಿದ್ದರೂ ಕೂಡ ಅವರು ಕರೆಕ್ಟಾಗಿ ಇರ್ಲಿಕ್ಕೆ ಸಾಧ್ಯ ಇರಬೇಕಲ್ಲ, ಅದೇಗಳು ಕರೆಕ್ಟಾಗಿ ಇರಲೇಬೇಕಲ್ಲ. ಮಕ್ಕಳು ಆಂದೋಲನ ಮಾಡಿದ್ರೆ ಮಾತ್ರ ನಾವು ಕರೆಕ್ಟಾಗಿರೋದು, ಇಲ್ಲ ನಾವು ನಮ್ಮಷ್ಟಕ್ಕೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಲ್ಲಲ್ಲ, ಅಂಥ ದೃಷ್ಟಿ ಇಲ್ಲ. ಆ ದೃಷ್ಟಿಯಿಂದ ಇಲಾಖೆಯವರು ಕೂಡ ಎಂದರೆ ಮಕ್ಕಳಿಗೆ ಪ್ರಾಮಿಸ್ ಮಾಡಬೇಕು, ಇಮಿಡಿಯೇಟ್ ಆಗಿ ಅವರ ತಪ್ಪು ಒಪ್ಪಿಕೊಳ್ಬೇಕು, ನಮ್ಮಿಂದ ತಪ್ಪಾಗಿದೆ ಒಪ್ಪಿಕೊಳ್ಬೇಕು, ನಾವು ಇನ್ನೊಂದು ಪರೀಕ್ಷೆಯನ್ನು ನಿಮಗೆ ನ್ಯಾಯಸಮ್ಮತವಾಗಿ ಮಾಡಿಕೊಡ್ತೇವೆ ಅಂತ ಅವರು ಒಪ್ಪಿಕೊಂಡು ಮಕ್ಕಳನ್ನು ಅವರು ಒಪ್ಪಿಸಿ, ಇವರು ಮಕ್ಕಳು ಇದು ಇನ್ನೊಂದು ರಾಜಕೀಕರಣ ಮಾಡುವುದಕ್ಕಿಂತ ಮೊದಲು ಇದನ್ನು ತಪ್ಪಿಸಿಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೆ. ಅಲ್ಲ, ಮತ್ತೊಂದು ಪ್ರಶ್ನೆ ಬರುತ್ತೆ. ಈಗ ಎಲ್ಲೋ ಮಲೇರಿಯಾ ಬಂತು ಅಂದ ಕೂಡಲೇ ಮಂಗಳೂರಲ್ಲಿ ಮದ್ದು ಕುಡಿಯುವಂತ ವ್ಯವಸ್ಥೆಗಳಿಗೆ ಮುಂದಾಗಬೇಕಾ? ಈಗ ಬೆಂಗಳೂರಲ್ಲಿ ಮಲೇರಿಯಾ ಬಂತು, ಇಲ್ಲಿ ಮದ್ದು ಕುಡಿಬೇಕಾ ನಾವು? ಆಗತ್ತಿಲ್ಲ. ಅಲ್ಲ, ಇಲ್ಲಿ ಲೀಕ್ಔಟ್ ಆಗಿದ್ರೆ ಇಲ್ಲಿ ಪರೀಕ್ಷೆ ಮಾಡಬಹುದಿತ್ತು, ಮತ್ತೆ ಯಾಕೆ ಮರುಪರೀಕ್ಷೆ? ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಬಹಳಷ್ಟು ಸಚಿವರಿದ್ದಾರೆ, 4 ಮಂದಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಮಂಗಳೂರಲ್ಲಿ ಆಟ ಆಡಬೇಡಿ ನೀವು, ಮಂಗಳೂರಿಗೆ ಒಂದು ವಿಶ್ವವಿದ್ಯಾನಿಲಯ ಅನ್ನುವಂಥದ್ದು ಬಹಳಷ್ಟು ಪ್ರತಿಷ್ಠೆ, ಹೆಮ್ಮೆಯ ವಿಷಯ ಅನ್ನುವಂಥದ್ದು. ಯಾಕೆ ಈ ಬಾರಿ ಹೀಗೆ? ಮತ್ತೆ ಮಂಗಳೂರಿನ ವಿದ್ಯಾರ್ಥಿನಿಯರು ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಒಂದು ಘನತೆಯಲ್ಲಿ ಇದ್ದಾರೆ, ಅಂದರೆ ಒಳ್ಳೆ ಮಾರ್ಕ್ ತೆಗಿತಾರೆ, ಒಳ್ಳೆ ಇದಕ್ಕೆಲ್ಲ ಕೋರ್ಸ್ ಹೋಗ್ತಾರೆ ಅಂತದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇದೊಂದು ಹಬ್ ಸೆಂಟರ್, ದಕ್ಷಿಣ ಕನ್ನಡ ಒಂದು ಎಜುಕೇಷನಲ್ ಹಬ್ ಸೆಂಟರ್ ಅಂತ ಹೇಳ್ತೇವೆ ನಾವು, ಆಯಿತಾ? ಆದ ಕಾರಣ ಇಲ್ಲಿಯ ಮಕ್ಕಳಿಗೆ ಇಲ್ಲಿ ಇದು ಒಂಥರ ತೊಂದರೆ ಆದರೆ ಅದು ಎಲ್ಲರೂ ದುಃಖ ಪಡುವಂಥ ವಿಷಯ. ಯಾಕೆಂದರೆ ಎಷ್ಟೋ ಜನ ಬೇರೆ ಜಿಲ್ಲಾ ಪೇರೆಂಟ್ಸ್ ಎಲ್ಲ ಮಂಗಳೂರಿಗೆ ತಮ್ಮ ಮಕ್ಕಳನ್ನು ಇಲ್ಲಿ ಎಜುಕೇಷನ್ ಬಂತಾರೆ ಸರ್, ಇಲ್ಲಿ ಎಲ್ಲ ಮಕ್ಕಳಿಗೆ ತೊಂದರೆ ಇದೆ, ಅವರಿಗೂ ತೊಂದರೆ, ಇಡೀ ಕರ್ನಾಟಕಕ್ಕೆ ತೊಂದರೆ ಆಗ್ತದೆ. ಇದು ಮಂಗಳೂರಿಂದ ನಾನು ಹೇಳ್ತಾ ಇರೋದಲ್ಲ, ನಾನು ಮಂಗಳೂರಲ್ಲಿ ಯಾಕೆ ಮಾತ್ರ ಮಾಡಬೇಕು ಅಂತ ಹೇಳೋದಕ್ಕೆ ಹೇಳ್ತಾ ಇರ್ತದೆ. ಇಂಥ ಪ್ರಾಬ್ಲಮ್ ಇಡೀ ರಾಜ್ಯಕ್ಕೆ ಬಂದಂಥ ಪ್ರಾಬ್ಲಮ್ ಇದು, ನಮ್ಮ ಮಂಗಳೂರಿಗೆ ಮಾತ್ರ ಬಂದ ರಾಜ್ಯಕ್ಕೆ ಬಂದ ಪ್ರಾಬ್ಲಮ್. ಇದನ್ನು ಪರಿಹಾರ ಮಾಡಬೇಕಾದ್ರೆ ಒಂದೇ ಒಂದು ಮಕ್ಕಳ ಹತ್ರ ಇಲಾಖೆಯವರು ಅವ್ರು ನಿಜವಾಗಿ ತಪ್ಪು ಒಪ್ಪಿಕೊಂಡು ನಾವೇನೋ ಎಲ್ಲೋ ಒಂದು ಮಿಸ್ಟೇಕ್ ಆಗಿದೆ, ನಾವು ಸರಿ ಮಾಡ್ತೇವೆ ಅಂತ ಒಪ್ಪಿಕೊಂಡು ಇನ್ನೊಂದು ಪರೀಕ್ಷೆ ಕರೆಕ್ಟಾಗಿ ಮಾಡ್ತೇವೆ, ಅದು ಕರೆಕ್ಟಾಗಿ ಮಾಡಬೇಕು.
ಮತ್ತೊಂದು ತನಿಖಾ ತಂಡವನ್ನು ರಚನೆ ಮಾಡುವಂತದ್ದು. ಅದು ಮಾಡಿ- ತನಿಖಾ ತಂಡ ತನಿಖೆ ಮಾಡ್ತಾ ಇರುತ್ತೆ. ಹೌದು. ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಆಯ್ತು, ರಿಸಲ್ಟ್ ಬಂತು, ರಿಸಲ್ಟ್ ಬಂದ ನಂತರ ಅವರ ರಿಸಲ್ಟ್ ಬರುತ್ತೆ ತನಿಖಾ ತಂಡದ್ದು. ಅದು ಏನಿಲ್ಲ ಎಲ್ಲವೂ ಲೀಕ್ ಔಟ್ ಆಗಿದೆ ಅನ್ನುವಂಥದ್ದು ತನಿಖಾ ರಿಸಲ್ಟ್. ಆ ಸಂದರ್ಭದಲ್ಲಿ ಏನ್ ಗತಿ ಸರ್ ಮುಂದಿನ ದಿನಗಳಲ್ಲಿ? ಅಲ್ಲ, ಏನಾಗ್ಬಹುದು ಮುಂದಿನ ಸ್ಥಿತಿ? ಸಿಐಡಿ ಕೊಟ್ಟಿದ್ದಾರೆ, ಸಿಐಡಿ ಅವರು ಎಂತ ಮಾಡ್ತಾರೆ? ಅಷ್ಟು ದೊಡ್ಡ ಪ್ರತಿಷ್ಠೆ ಸಿಐಡಿ ಆದ್ರೆ ಅವ್ರು ಎಷ್ಟು ಬೇಗ ಹಿಡಿಬೇಕಿತ್ತು. ಇವರ ಮೇಲೆ ನಂಬಿಕೆ ಇಲ್ಲ, ಇವರ ಕಳ್ಳರನ್ನು ಹುಡುಕ್ಲಿಕ್ಕೆ ಇವರಿಂದ ಸಾಧ್ಯ ಇಲ್ಲ, ಮತ್ತೊಬ್ಬರು ಯಾರೋ ಹುಡುಕ್ಬೇಕು ವಿದ್ಯಾಸಂಸ್ಥೆ ವಿದ್ಯಾಲಯದಲ್ಲಿ ಅಂತ ಒಂದು ದುರಂತ ಅಂತ ಅನಿಸ್ತದಿಲ್ಲ. ಈಗ ಅದು ಸೀರಿಯಸ್ನೆಸ್ಸಿಗೆ ಬೇಕಾಗಿ ಅವರು ಸರ್ಕಾರದವರು ಕೊಟ್ಟಿರ್ಬೋದು, ಸಿ ಐ ಡಿ ಅವರಿಗೆ ಕೊಟ್ಟಿರ್ಬೋದು. ಸಿ ಡಿ ಅವರಿಗೆ ಅವರದೇ ಆದಂತಹ ಸಮಯ ಬೇಕಾಗ್ತದೆ. ಅಂದರೆ ಇವತ್ತು ನಾಳೆ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಯಾರೂ ಗೊತ್ತಿರೋದಿಲ್ಲ. ಇಲ್ಲಿ ಅವರು ಬಂದು ಹುಡುಕಿ ಎಲ್ಲ ಮಾಡಿಕೊಂಡು ಎಲ್ಲ ಕಡೆ ಹೋಗಿ ಮಾಡಬೇಕಾಗ್ತದೆ. ಈಗ ಅದು ಪ್ರಶ್ನೆ ಅಲ್ಲ, ಈಗ ಮಕ್ಕಳಿಗೆ ಅದು ಪ್ರಶ್ನೆ ಅಲ್ಲ. ಮಕ್ಕಳಿಗೆ ಪ್ರಶ್ನೆ ಅಂದರೆ ನಮಗೆ ಯಾವಾಗ ಎಕ್ಸಾಮ್ ಮಾಡ್ತೀರಿ, ಸರಿಯಾಗಿ ಮಾಡ್ತೀರಿ. 3ನೇ ಸಲ ಲೀಕು ಅಂತ ಹೇಳಿದರೆ ಅದನ್ನು ಮತ್ತೆ ಯಾರೂ ಶ್ರಮಿಸಲಿಕ್ಕಿಲ್ಲ. ಮತ್ತು ಕೊನೆಗೆ ಎಕ್ಸಾಮ್ ಬೇಡ ಅಂತ ಎಲ್ಲ ಇಡೀ ಹೋರಾಟದ ಒಂದು ಪರಿಸ್ಥಿತಿ ಬರ್ತದೆ. ಅಂಥದ್ದು ಮಾಡೋ ಬದಲಿಗೆ ಈಗ ಮಕ್ಕಳಿಗೆ ಕರೆಕ್ಟಾಗಿ ತಿಳಿ ಹೇಳಿ ಇದು ಎಲ್ಲಿ ಮಿಸ್ಟೇಕ್ ನಾವು ನೋಡ್ತೇವೆ, ಅದು ನಿಮ್ಮ ಪರೀಕ್ಷೆ ಮಾಡ್ತೇವೆ ಫಸ್ಟಿಗೆ ಅಂತ. ಇದು ಎರಡು ಪರಿಹಾರ ಅವರು ಮಾಡಬೇಕು. 2 ಪರಿಹಾರ ಮಾಡಬೇಕು. ಒಂದು ಪರಿಹಾರ ಅಂದರೆ ಇಮಿಡಿಯೇಟ್ ಆಗಿ ಆದಷ್ಟು ಬೇಗ ಪರೀಕ್ಷೆ ಮಾಡಬೇಕು. ಇನ್ನೊಂದು ಪರಿಹಾರ ಅಂತ ಹೇಳಿದ್ರೆ ಅದು ಯಾರು ತಪ್ಪಿಸಿರೋರಿಗೆ ಅವ್ರನ್ನ ಬೇಕಾದ್ರೆ ಕಲಿಂದ ವಜಾ ಮಾಡಿ ಏನು ಬೇಕಾದ್ರೆ ಮಾಡಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದರೆ ಅಮಾಯಕರನ್ನು ಪನಿಷ್ಮೆಂಟ್ ಮಾಡಬಾರ್ದು. ಇಲಾಖೆಯಲ್ಲಿ ಎಷ್ಟೋ ಜನ ಒಳ್ಳೆ ಅಧಿಕಾರಿಗಳಿದ್ದಾರೆ, ಅವರಿಗೂ ಇದರಿಂದ ಅನ್ಯಾಯ ಆಗ್ತಾ ಇದೆ. ಸರಿ, ಕೊನೆಯದಾಗಿ ತಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಇಡೀ ಇಂಡಿಯಾದಲ್ಲಿ CBSE ಇಡೀ ಇಂಡಿಯಾದಲ್ಲೇ ಕಂಡಕ್ಟ್ ಮಾಡ್ತುಂಟು, ಅವರದ್ದು ಲೋಪ ಯಾವಾಗ ಆಗ್ಲಿಲ್ಲ. ಒಂದು ಕರ್ನಾಟಕ ಒಂದು ರಾಜ್ಯದಲ್ಲಿ ಇವರು ಕಂಡಕ್ಟ್ ಮಾಡುವಾಗ ಒಂದು ಲೋಪ ಆಗ್ತುಂಟು ಅಂದ್ರೆ ಒಂದು ನಾಚಿಕೆ ಆಗುವಂತ ವಿಷಯನೇ ಇದು. ಅದಕ್ಕೋಸ್ಕರ ಒಂದು ಒಳ್ಳೆ ಸೆಕ್ಯೂರಿಟಿ ಕೊಟ್ಟು, ಈಗ ಟೆಕ್ನಾಲಜಿಯಿಂದ ಇಷ್ಟು ಲೀಕ್ ಆಗ್ತದೆ ಅಂತ ಹೇಳ್ತಾರೆ, ಅದೇ ಟೆಕ್ನಾಲಜಿ ಬಳಸ್ಕೊಂಡು ಇವರಿಗೆ ಸೆಕ್ಯೂರಿಟಿ ಸಹ ಕೊಡ್ಬೋದು. ಬೆಳಿಗ್ಗೆ DC ಆಫೀಸ್ ಕೊಟ್ಟು ಮತ್ತೆ ಪ್ರಿಂಟ್ ಔಟ್ ಸಹ ಕೊಡ್ಬೋದು. ಇವರಿಗೆ ಇಚ್ಛಾಶಕ್ತಿ ಇದ್ರೆ ಎಂತ ಸಹ ಮಾಡ್ಬೋದು. ಹಾಗಾಗಿ ನಮ್ಗೆ ಇವರು ಪ್ರಾಮಿಸ್ ಮಾಡ್ಬೇಕು, ಈಗ 12ಕ್ಕಾಗ್ಲಿ ಅದು ಯಾವತ್ತೇ ಆಗ್ಲಿ ಸರಿಯಾಗಿ ಮಾಡ್ಲಿ. ಅದರಲ್ಲಿ ಮತ್ತೆ ಕರೆಕ್ಷನ್ ಅಲ್ಲಿ ಆಗ್ಲಿ, ರಿಸಲ್ಟ್ ಅಲ್ಲಿ ಮತ್ತೆ ಯಾವ್ದೇ ಲೋಪ ಇಲ್ಲ. ಈಗ ಇಷ್ಟು ಬರ್ದು ಮತ್ತೆ ರಿಸಲ್ಟ್ ಅಲ್ಲಿ ಲೋಪ ಆದ್ರೆ ಮತ್ತೆ ಮತ್ತೊಂದು ಹೋರಾಟ. ಹಾಗಾಗಿ ಇದು 2ರಲ್ಲೂ ಇವರು ಸರಿಯಾಗಿ ಕೊಟ್ಟು ನಮ್ಗೆ ಇನ್ನು ಕಷ್ಟ ಕೊಡಬಾರ್ದು ಅಂತ ಹೇಳಿ ವಿನಂತಿಸ್ತೇನೆ. ಸರಿ, ಬಹಳಷ್ಟು ವಿಚಾರಗಳು ನಮ್ಮ ಸ್ಟುಡಿಯೋಗೆ ಬಂದು ಹಂಚಿಕೊಂಡ್ರಿ ಸರ್. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದ. ಎಸ್, ಬಹಳಷ್ಟು ವಿಚಾರಗಳನ್ನು ಇವತ್ತು ಮಾತಾಡಿದ್ರು ದುರಂತ ಪರೀಕ್ಷೆಯ ಬಗ್ಗೆ. ಎಸ್, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಮಾಧಾನಕರವಾದ ಒಂದು ಪ್ರಶ್ನಾ ಪತ್ರಿಕೆ ಎಲ್ಲೋ ಲೀಕ್ಔಟ್ ಆಗದ ರೀತಿಯಲ್ಲಿ ಉತ್ತಮ ಪರಿಶ್ರಮ ಹೊಂದಿದಂಥ ವಿದ್ಯಾರ್ಥಿಗಳಿಗೆ, ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಎಲ್ಲೋ ಅನ್ಯಾಯ ಆಗದ ರೀತಿಯಲ್ಲಿ ಪರೀಕ್ಷೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇದೆ ಸ್ಪಂದನ.